ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಆತ್ಮಹತ್ಯೆ ತಡೆಯ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಮುಖ್ಯ ಕಾರಣ ಸೆಪ್ಟೆಂಬರ್ 10ರಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಅಥವಾ ಆತ್ಮಹತ್ಯೆಗೆ ವಿಚಾರವಾಗಿ ಜಾಗೃತಿ ಮೂಡಿಸುವಂಥ ಒಂದು ದಿನ. ಈ ಹಿನ್ನೆಲೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಜನ ಅಥವಾ ವಿದ್ಯಾರ್ಥಿಗಳು, ಯುವಕರು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಅದನ್ನು ಯಾವ ರೀತಿಯಲ್ಲಿ ನಾವು ತಡೆಯಬಹುದು ಅಥವಾ ಈ ನಿಟ್ಟಿನಲ್ಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬಹುದು ಅಂತ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಡಾಕ್ಟರ್ PK ಕಿರಣ್ ಕುಮಾರ್ ಅವರಿದ್ದಾರೆ, ಮನೋರೋಗ ತಜ್ಞರು, AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ PK ಕಿರಣ್ ಕುಮಾರ್ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ಸರ್, ನಿಮಗೆ ಪ್ರೀತಿಯ ಸ್ವಾಗತ. ಡಾಕ್ಟರ್ PK ಕಿರಣ್ ಕುಮಾರ್ ಅವರು AJ ಆಸ್ಪತ್ರೆಯ ಮನೋರೋಗ ವಿಭಾಗದ ತಜ್ಞರು, ಜೊತೆಗೆ ಅಲ್ಲಿಯ ಪ್ರೊಫೆಸರ್ ಆಗಿದ್ದಾರೆ. ಜೊತೆಗೆ ಅವರು MBBS ಮಂಗಳೂರಿನ KMCಯಲ್ಲಿ ಮಾಡಿರ್ತಾರೆ. ಆನಂತರ ಅವರ MD ಮಣಿಪಾಲ್ KMCಯಲ್ಲಿ ಮಾಡಿರ್ತಾರೆ. ಒಟ್ಟು ಏನು ನಾವೊಂದು ಅದೇ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ PK ಕಿರಣ್ ಕುಮಾರ್ ಅವರು ಇವತ್ತಿನ ಸನ್ನಿವೇಶದಲ್ಲಿ ಜಗದೆಲ್ಲೆಡೆ ಕೂಡ ಯಾವ ಊರು, ಯಾವ ಮನೆ ಕೂಡ ಇಂಥ ಒಂದು ಆತಂಕದಿಂದ ಎದುರಾಗಿಲ್ಲ. ಅಂಥ ಸನ್ನಿವೇಶದಲ್ಲೇ ನಾವು ಮೊದಲೊಂದು ಕಾಲ ಇತ್ತು ಡಾಕ್ಟ್ರೆ, ಯಾರಾದರೊಂದು ಊರಿನಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರೆ ಊರೆಲ್ಲ ಮಾತಾಡಿಕೊಳ್ತಾ ಇತ್ತು, ಅಯ್ಯೋ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಇವತ್ತು ಸಣ್ಣ ಸಣ್ಣ ಮಕ್ಕಳೇ ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ನಾವು ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಅಥವಾ ಕಾಲೇಜು ವಿದ್ಯಾರ್ಥಿಗಳು, ಈವನ್ ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ತಂದೆ ತಾಯಿ ಮೊಬೈಲ್ ಕೊಡಿಸಲಿಲ್ಲ ಅಥವಾ ಜೋರು ಮಾಡಿದರು ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ರೀತಿಯ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಟೀನೇಜರ್ಸ್ ಮಕ್ಕಳು ಬೇರೆ ಬೇರೆ ಲವ್ ಅಫೇರ್ ಇರ್ಬೋದು ಅಥವಾ ಲವ್ ಫೇಲಿಯರ್ ಇರ್ಬೋದು, ಈ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಉದ್ಯೋಗ ನಷ್ಟ ಆದಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ವ್ಯವಹಾರದಲ್ಲಿ ನಷ್ಟ ಆದಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ವಯೋಸಹಜವಾದ ಕಾಯಿಲೆಗಳು ಬಂದಾಗ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ತುಂಬ ಹಿರಿ ವಯಸ್ಸಿನಲ್ಲಿ ಕೂಡ. ಜನ ಯಾಕೆ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂದರೆ ಪ್ರಶ್ನೆ, ಒಂದು ಜೀವವನ್ನು ಎಂಡ್ ಮಾಡಿಕೊಳ್ಳುವುದು ಅಷ್ಟು ಸುಲಭವಾ, ಅಥವಾ ಸವಾಲುಗಳನ್ನು ಶತಶತಮಾನಗಳಿಂದ ನಾವು ಎದುರಿಸಿ ಬದುಕಿಲ್ಲವಾ? ಯಾಕೆ ಸವಾಲುಗಳ ಜೊತೆಗೆ ನಮಗೆ ಬದುಕಲಿಕ್ಕೆ ಆಗುವುದಿಲ್ಲ? ಯಾಕೆ ಇಂಥ ಒತ್ತಡಗಳನ್ನು ಮೀರಿ ನಿಲ್ಲಲಿಕ್ಕೆ ಆಗೋದಿಲ್ಲ? ಏನೇನು ಮಾಡಬೇಕು, ಏನೇನು ವಿಚಾರಗಳು, ಯಾಕೆ ಆತ್ಮಹತ್ಯೆಯ ಮೂಲ ಕಾರಣ ಏನು, ಯಾವ ಗುಣಲಕ್ಷಣಗಳು, ಇವೆಲ್ಲ ವಿಚಾರಗಳನ್ನು ಡಾಕ್ಟರ್ PK ಕಿರಣ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ವೀಕ್ಷಕರ ಹತ್ರ ಕೂಡ ನಾನು ಕೇಳುವಂಥದ್ದು, ಈ ಒಂದು ಕಾರ್ಯಕ್ರಮವನ್ನು ನೀವು ಪೂರ್ತಿಯಾಗಿ ನೋಡಿಕೊಳ್ಳಿ. ಮತ್ತು ನಮ್ಮ V4 ವಾಹಿನಿಯ ಯೂಟ್ಯೂಬಲ್ಲಿ ಕೂಡ, ನಮ್ಮ V4 ಸ್ಟ್ರೀಮಲ್ಲಿ ಕೂಡ ಈ ಕಾರ್ಯಕ್ರಮ ಲಭ್ಯ ಇರುತ್ತೆ. ಒಂದು ವೈದ್ಯಕೀಯ ಒಂಥರ ಕೌನ್ಸಿಲಿಂಗ್ ಇದ್ದಾಗೆ ಈ ಕಾರ್ಯಕ್ರಮ ಇದು, ಈ ಮಾತುಕತೆ. ಡಾಕ್ಟ್ರೆ, ನಾನು ಅದೇ ಪ್ರಶ್ನೆಗೆ ಬರ್ತೇನೆ. ಆರಂಭದ ಪ್ರಶ್ನೆ, ಜನ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ. ಅದೇ ನೀವು ಹೇಳಿದಾಗ ಒಂದು ಜೀವವನ್ನು ತಗೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಒಂದು ಮನುಷ್ಯನಿಗೆ ತನ್ನ ಜೀವ ಬೇಡ ಅಂತ ಹೇಳಿದರೆ ಅಷ್ಟು ನೊಂದಿರ್ತಾನೆ, ಅವನು ಅಷ್ಟು ತೊಂದರೆಗಳನ್ನು ಅನುಭವಿಸಿರ್ತಾನೆ. ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆ ಸ್ಟೇಜಿಗೆ ಹೋಗುವಾಗ ಈ ಥರದ ಇದು ಮಾಡ್ತದೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ನಾಳೆ ಸೆಪ್ಟೆಂಬರ್ 10 ಇದು ಆತ್ಮಹತ್ಯೆ ವಿಶ್ವ ಆತ್ಮಹತ್ಯೆ ತಡೆ ದಿನ ಇದೆ. ವಿಶ್ವ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಆತ್ಮಹತ್ಯೆ ಬಗ್ಗೆ ಜಾಗೃತಿ ಮೂಡಿಸುವ ದಿನ. ಹೌದು. ಇದು ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ಸ್ಟಾರ್ಟ್ ಆಗಿದೆ. 60 ದೇಶಗಳಲ್ಲಿ ಆಲ್ಮೋಸ್ಟ್ 60 ಡೇಸಲ್ಲಿ ನಾಳೆ ಈ ಆತ್ಮಹತ್ಯೆ ದಿನವನ್ನು ಆಚರಿಸ್ತಾ ಇದ್ದಾರೆ. ಮುಖ್ಯವಾಗಿ ಯಾಕೆ ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ವರ್ಲ್ಡ್ ವೈಡ್ ಆಲ್ಮೋಸ್ಟ್ 8 ಲಕ್ಷ ಜನ ಒಂದು ವರ್ಷಕ್ಕೆ ಸುಸೈಡ್ ಮಾಡ್ತಾರೆ. ದಿಸ್ ಇಸ್ ಆನ್ ದ ರೆಕಾರ್ಡ್ ದಾಖಲಾಗುವಂಥ ಪ್ರಕರಣಗಳು. ಎಷ್ಟೋ ಬಡ ದೇಶಗಳಲ್ಲಿ ಅಥವಾ ಏನು ಅಭಿವೃದ್ಧಿ ಹೊಂದ್ತಾ ಇರುವಂಥ ದೇಶಗಳಲ್ಲಿ ಕೆಲವು ಪ್ರಕರಣಗಳು ದಾಖಲಾಗೋದಿಲ್ಲ. ಆಲ್ಮೋಸ್ಟ್ 10 ಟೈಮ್ಸ್. ಹೌದೌದು. ಈಗ 8 lakhs ಇನ್ ವರ್ಲ್ಡ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 10 times. ಅದೇ ರೆಕಾರ್ಡ್ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈಗ ಎಲ್ಲ ಕಡೆ ಸುಸೈಡ್ ಆಗಿರ್ತದೆ, ಯಾರು ರಿಪೋರ್ಟ್ ಮಾಡಲ್ಲ. ಎಷ್ಟೋ ಏನು ಆಕ್ಸಿಡೆಂಟ್ ಅಂತ ಮಾಡ್ತಾರೆ, ಮನೇಲಿ ಸುಸೈಡ್ ಅದನ್ನು ಆಕ್ಸಿಡೆಂಟ್ ಅಥವಾ ವಯೋಸಹಜವಾಗಿ ಡೆತ್ ಆದರು. ಯಾಕಂದರೆ ಅದು ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಫ್ಯಾಮಿಲಿಗೂ ಅದು ಕಳಂಕ ಆಗುತ್ತೆ. ನಾಳೆ ಇನ್ಶೂರೆನ್ಸಿಗೂ
ಪ್ರಾಬ್ಲಮ್ ಆಗುತ್ತೆ. ಇಂಥ ಇದರಲ್ಲಿ ಮತ್ತೆ ಪೋಸ್ಟ್ ಮಾಡಬೇಕಾಗತ್ತೆ, ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ, ತನಿಖೆಗಳು ಎದುರಿಸಬೇಕಾಗತ್ತೆ. ಎಲ್ಲ ಕಾರಣಕ್ಕಾಗಿ ಜನ ಎಷ್ಟೋ ಸಂದರ್ಭದಲ್ಲಿ ಎಸ್ ಡಾಕ್ಟರ್ ನೀವು ಹೇಳಿದಾಗೆ ಏನು ಆತ್ಮಹತ್ಯೆ ಪ್ರಕರಣಗಳನ್ನು ಅಲ್ಲಿಂದಲ್ಲಿಗೆ ಮುಚ್ಚಾಕಿಬಿಡ್ತಾರೆ. ಆಲ್ಮೋಸ್ಟ್ 8 ಲಕ್ಷ ವರ್ಷಕ್ಕೆ 8 ಲಕ್ಷ ಜನ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ. ಇಂಡಿಯಾದಲ್ಲಿ 1.5 ಲಕ್ಷ. 2019 ಸಮೀಕ್ಷೆಯ ಪ್ರಕಾರ 1,35,000 ರೆಕಾರ್ಡೆಡ್. ಬಟ್ ನಾವು ಈಗ ಈ 2021ಗೆ ನೋಡೋಕೆ ಹೋದರೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಕೊರೋನಾದಲ್ಲಿ ತುಂಬ ಮಂದಿ ಆತ್ಮಹತ್ಯೆ ಮಾಡಿದ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಕೊರೋನಾದ ಆತಂಕ, ಕೊರೋನಾ ಆತಂಕ, ಕೊರೋನಾ ಭಯ, ಕೊರೋನಾದಿಂದಾಗಿ ಅವ್ರದ್ದು ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ, ಹೌದು. ಸೊ ಈ ಥರ ಒಂದು ಆಫ್ ದ ರೆಕಾರ್ಡ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 10 ಲಕ್ಷ ಆಗಿರಬೇಕು ಇನ್ ಇಂಡಿಯಾದಲ್ಲಿ. ಅಂದರೆ 1.5 ಲಕ್ಷ ನಾವು ರಿಪೋರ್ಟೆಡ್, ಜನರಲಿ 5 to 10 ಟೈಮ್ಸ್ ಆಫ್ ದ ರೆಕಾರ್ಡ್ ಅಂತ ಹೇಳ್ತೇವೆ. ಸೊ ಅಷ್ಟು ಸುಸೈಡ್ ಆಗಿರ್ತದೆ. ಸೊ ಈಗ ಜಗತ್ತು ಯಾಕೆ ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಜನರ ಈಗ ಇದ್ರ ಬಗ್ಗೆ ತಿಳುವಳಿಕೆ ಬೇಕು. ಯಾಕೆ ಜನರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಅಥವಾ ವಾರ್ನಿಂಗ್ ಸೈನ್ಸ್ ಏನು, ಅವರು ಯಾವ ರೀತಿ ಅದನ್ನು ತಡಿಬೋದು, ಅಥವಾ ಅವರಿಗೂ ಅಥವಾ ಅವರ ನೇಬರ್ಸು, ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೆ ಅವರು ಯಾವ ರೀತಿ ಇದನ್ನು ಹೊರಗೆ ಬರ್ಬೋದು, ಸೊ ಜೀವ ಉಳಿಸ್ಬೋದು. ಈ ನಿಟ್ಟಿನಲ್ಲಿ ಜಾಗೃತಿ ಆಗಬೇಕು ಅನ್ನುವಂಥ ಒಂದು ನೆಲೆಯಲ್ಲೇ ಆತ್ಮಹತ್ಯೆ ತಡೆ ದಿನದ ಒಂದು ಆಶಯ. ಹೌದು. ಎಸ್ ಡಾಕ್ಟ್ರೆ, ಈಗ ತಡೆಯಬೇಕು, ಅದು ಎಲ್ಲರ ಪ್ರಯತ್ನ ಕೂಡ. ಯಾಕಂದರೆ ಅದು ವೈದ್ಯರಿರ್ಬೋದು, ನಿಮ್ಮಂಥ ಮಾನಸಿಕ ತಜ್ಞರಿರ್ಬೋದು, ಅಥವಾ ಒಟ್ಟು ಸಮಾಜದ ಎಲ್ಲರದಲ್ಲಿ ಭಾಗಿಗಳಾಗಬೇಕು. ಯಾವ ಕಾರಣಕ್ಕೆ, ಎಲ್ಲ ಕಾರಣಗಳಿಗೆ, 100 ಕಾರಣ ಇರ್ಬೋದೇನೋ ಬಹುಶಃ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದಾಗ ಯಾವೆಲ್ಲ ಕಾರಣಗಳನ್ನು ನೀವು ಅದಕ್ಕೆ ಸೈಕೋ ಸೋಷಿಯಲ್ ಮಾಡೆಲ್ ಅಂತ ಹೇಳ್ತೇವೆ. ಸೈಕಾಲಜಿಕಲ್ ಪ್ರಾಬ್ಲಮ್ ಇದ್ದವರು ಹೆಚ್ಚಾಗಿ ಇದು ಮಾಡ್ತಾರೆ, ಮತ್ತು ಸೋಷಿಯಲ್ ಪ್ರಾಬ್ಲಮ್, ಮಾನಸಿಕವಾದ ಕಾರಣಗಳು ಮತ್ತು ಸಾಮಾಜಿಕ ನೆಲೆಯ ಕಾರಣಗಳು. ಹೌದು. ಈಗ ಸಾಮಾಜಿಕ ಕಾಯಿಲೆ ತೊಂದರೆ ಇದ್ದರೂ ಅದು ಕೊನೆಗೆ ಮಾನಸಿಕವಾಗಿಯೇ ಸೇರಿಕೊಳ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಹೇಳಿದಾಗೆ ನೀವೇ ಆಗಲೇ ಹೇಳಿದಿರಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬ ವೆರಿ ಕಾಮನ್. ಈಗ ಸಡನ್ಲಿ ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ಬಿಸ್ನೆಸ್ ಲೋನ್. ಇದೀಗ ಕೊರೋನಲ್ಲಿ ನೀವು ನೋಡಿರಬೇಕು, ತುಂಬ ಮಂದಿಗೆ ಫೈನಾನ್ಷಿಯಲ್ ಸ್ಯಾಲರಿ ಇಲ್ಲ ಅಲ್ಲಿ. ನಾವು ಈಗ ಕೂಡ ಪದೇ ಇಂಥ ಪ್ರಕರಣಗಳು ಎದುರಾಗ್ತಾ ಉಂಟು. ವ್ಯಾಪಾರಿಗಳು, ವ್ಯವಹಾರಸ್ಥರು, ಉದ್ದಿಮೆದಾರರು ಎಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕರಣಗಳು. ಹೌದೌದು. ಈಗ ಮೊದಲು ಅದಕ್ಕೆ ವಯೋಮಿತಿ ಇಲ್ಲ, ಅಥವಾ ಸಣ್ಣವನು ದೊಡ್ಡವನಂತ ಯಾರು ಇಲ್ಲ. ಯಾರಿಗಲ್ಲಿ ನಷ್ಟ ಆದರೆ ಎಲ್ಲರೂ ಕೂಡ ಇತ್ತೀಚೆಗೆ ದೊಡ್ಡ ವ್ಯಕ್ತಿಗಳು ಇದು ಮಾಡಿರುವಂತಹ ನೋಡಿರ್ಬೋದು. ಇವನ್ ಲಾಸ್ಟ್ ಇಯರ್ ನೋಡಿ, ಒಂದು ನೇತ್ರಾವತಿ ನದಿ ದೊಡ್ಡ ವ್ಯಕ್ತಿ ಕೂಡ, ಎಷ್ಟೋ ಸಂಪತ್ತಿದ್ದವರು ಕೂಡ ಕಾಫಿ ಡೇ ಮಾಲೀಕ. ಹೌದು. ಸೊ ಇದು ಯಾರಿಗೆ ಬೇಕಾದರೂ ಈ ಥರ ಎಫೆಕ್ಟ್ ಬರ್ಬೋದು. ಸೊ ಅದರಿಂದಾಗಿ ಆರ್ಥಿಕ ಪರಿಸ್ಥಿತಿ ವೆರಿ ಕಾಮನ್, ಅದರಿಂದಾಗಿ ಈ ಥರ ಬರುವಂಥದ್ದು ಕಾಮನ್. ಮತ್ತು ನೀವು ಆಗಲೇ ಹೇಳಿದಾಗೆ ದೈಹಿಕ, ಈಗ ಕಾಯಿಲೆ ಇರ್ತದೆ, ದೊಡ್ಡ ಕಾಯಿಲೆಗಳಿರುವಾಗ ಅವರಿಗೆ, ಈಗ ಕ್ಯಾನ್ಸರ್ ಕಾಯಿಲೆ ಇರ್ಬೋದು ಅಥವಾ ದೊಡ್ಡ ಕಾಯಿಲೆ ಇರ್ಬೋದು, ಆಗ ಅವರಿಗೆ ಲಾಸ್ಟ್ ಸ್ಟೇಜಲ್ಲಿರುವವರಿಗೆ ಜೀವನ ಬೇಡ ಅಂತ ಅನಿಸ್ತದೆ. ಅದು ಸಹಜವಾಗಿ ಅನಿಸ್ತದೆ, ಯಾಕಂದರೆ ಇಲ್ಲಿ ದಯಾಮರಣ ಅಂತ ಇಲ್ಲ ಇಂಡಿಯಾದಲ್ಲಿ. ಸೊ ದಯಾಮರಣ ಇದ್ದವರಿಗೆ ಅದು ಇದು ಮಾಡ್ತಾರೆ, ಬಟ್ ಅವರಿಗೆ ಸಾಯಬೇಕಂತ ಅನಿಸ್ತದೆ. ಅದು ಸ್ವಲ್ಪ ಒಂದು ಬೇಡಿಕೆ ಇತ್ತು. ಕ್ಯಾನ್ಸರ್ ಅಥವಾ ಅದಕ್ಕಿಂತಲೂ ದೊಡ್ಡ ಕಾಯಿಲೆಗೆ ಒಳಗಾಗಿರುವವರಿಗೆ ಕೊನೆಯ ಅವರು ಬಹುಶಃ ಇನ್ನೇನೋ ಚಿಕಿತ್ಸೆಯಿಂದ ಬದುಕುವುದು ಇಲ್ಲ ಅಂತ ಒಂದು ಸ್ಟೇಜಿಗೆ ಬಂದಾಗ ಅವರಿಗೆ ದಯಾಮರಣವನ್ನು ಪಾಲಿಸಬೇಕು ಅಂತ ಅನೇಕ ಮಂದಿ ಕೋರ್ಟ್ಗೆಲ್ಲ ಹೋಗಿದ್ದರು, ಮನವಿಗಳನ್ನು ಮಾಡಿದ್ರು. ಆದರೆ ಭಾರತ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅದಕ್ಕೆ ಪುರಸ್ಕಾರ ಕೊಡಲಿಲ್ಲ. ಹೌದು. ಯಾವನನ್ನು ಕೂಡ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ ಅಂತ. ಹೌದು. ಬಟ್ ಕೆಲವು ಕಂಟ್ರೀಸಲ್ಲಿ ಎಕ್ಸೆಪ್ಟ್ ಆಗಿದೆ, ಬಟ್ ಇಲ್ಲಿ ಮಾಡಿಲ್ಲ. ಬಟ್ ಅದು ಕೂಡ ಓಕೆ, ಲಾಸ್ಟ್ ಸ್ಟೇಜ್ ಎಕ್ಸೆಪ್ಟೇಬಲ್. ಅವರಿಗೊಂದು ಬದುಕೋದು ಬೇಡ ಅಂತ ಇರ್ತದೆ, ಯಾಕಂದರೆ ಸುಮ್ಮನೆ ನಮಗೂ ಕಷ್ಟ, ಮನೆಯವರಿಗೂ ಕಷ್ಟ, ಬಿಲ್ ಆಗುತ್ತೆ ಅಷ್ಟಂತ ಅದೊಂದು ಇರ್ತದೆ. ಅದು ಬೇರೆ ಎಲ್ಲ ಕಾರಣಗಳಿಂದ ಸುಸೈಡ್ ಮಾಡ್ತಾರೆ, ಅದು ಮಾತ್ರ ಭಾರಿ ಬೇಜಾನ್ ಸಂಗತಿ. ಯಾಕಂತ ಹೇಳಿದರೆ ಈ ಸುಸೈಡ್ ಆಲೋಚನೆ ಬರೋದು ಅವರಿಗೆ ಆ ದಿವಸ ಅವರು ಮೀರಿದರೆ, ಅಥವಾ ಒಂದು ಅರ್ಧ ಗಂಟೆ ಇರ್ಬೋದು, ಆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಯಿಂದ ಅವರು ಹೊರಗೆ ಬಂದರೆ ಆಗ ಅವರಿಗೆ ಅವರ ಜೀವನ ಸಾರ್ಥಕ ಆಗ್ತದೆ. ಎಷ್ಟೋ ಈಗ ನೀವು ಹೇಳಿದಾಗ ಒಂದು ಎಕ್ಸಾಮಲ್ಲಿ ರಿಸಲ್ಟ್ ಬಂದ ತಕ್ಷಣ ಹೋಗಿ ಸುಸೈಡ್ ಮಾಡೋದು, ಅಥವಾ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಯಿತು, ಒಂದು ಫೋನ್ ಮಾಡ್ತಾರೆ, ಅವ್ನು ಫೋನೇ ಎತ್ತೋದಿಲ್ಲ, ಟಕ್ಕಂತ ಒಂದು ಇದು ಮಾಡೋದು, ಮನೆಯವರು ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳೋದು, ಬೈಕು ಕೊಟ್ಟಿಲ್ಲ ಅಂತ ಹೇಳೋದು, ಹೋಗಿ ಸುಸೈಡ್ಗೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದು. ಸೊ ಇಂಥದ್ದೆಲ್ಲ ಆಗುವಾಗ ತುಂಬ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ ಒಂದು ಸಣ್ಣ ಕಾರಣಕ್ಕೆ ನಾನು ಒಂದು 3 ವರ್ಷದಿಂದ ಒಂದು ಹುಡುಗಿಯನ್ನು ನೋಡಿದ್ದೆ. ಒಂದು ಹುಡುಗಿ ಟ್ರೀಟ್ಮೆಂಟಲ್ಲಿದ್ಲು. ಮನೆಯಲ್ಲಿ ಒಂದು ತಾಯಿ ಜಸ್ಟ್ ಒಂದು 17-18. ಹೌದು, ಸ್ವಲ್ಪ ಡ್ರಗ್ಸ್ ಪ್ರಾಬ್ಲಮ್ ಇತ್ತು. ಒಂದು ತಾಯಿ ಒಂದು 500 ರೂಪಾಯಿ ಕೊಟ್ಟಿಲ್ಲ ಅಂತ.
₹500 ಕೊಟ್ಟಿಲ್ಲ ಅಂತ ಹೇಳಿ ರೂಮ್ ಒಳಗೆ ಹೋಗಿ, ಅಂದರೆ ಅವಳು 2-3 ಸತಿ ಆ ಥರ ಮಾಡಿದ್ದಾಳೆ. ತಾಯಿ ಎಣಿಸಿದರೆ ಸುಮ್ಮನೆ ನಾಟಕ ಮಾಡ್ತಿದ್ದಾಳೆ ಅಂತ, ಮತ್ತೆ ಹೆದರಿಸಲಿಕ್ಕೆ ಮಾಡ್ತಾಳೆ. ಆದರೆ ನೋಡುವಾಗ ಒಂದು ದಿವಸ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡುವಾಗ ಡೋರ್ ತೆಗೆದು ಕಿಟಕಿ ನೋಡಿ ಹ್ಯಾಂಗ್ ಮಾಡಿದ್ದಾಳೆ. ಸೊ ಇದು ಸಣ್ಣ ಒಂದು ಕಾರಣ. ಇಂಥದ್ದು ತುಂಬ ಘಟನೆಗಳಾಗ್ತವೆ. ಸೊ ಇಂಥ ಘಟನೆಗಳನ್ನು ನಾವನ್ನು ಆ್ಯಕ್ಚುಲಿ ಉಳಿಸಿದರೆ, ಜನರಿಗೆ ಇದರ ಬಗ್ಗೆ ತಿಳಿಗಳಿಗೆ ಹೇಳಿದ್ರೆ ಡೆಫಿನೆಟ್ಲಿ ಕೆಲವು ಜೀವಗಳನ್ನು ಉಳಿಸಬಹುದು. ಈಗ ಡಾಕ್ಟರ್ ನೀವು ಕೂಡ ಹೇಳಿದ್ರೆ, ಯಾಕಂದರೆ ಆತ್ಮಹತ್ಯೆ ಮಾಡುವಂಥ ಸಮಯದ ಅದೇನೋ ಒಂದು ಆ ಪರ್ಟಿಕ್ಯುಲರ್ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಅದನ್ನು ಮೀರಿದರೆ ಅವ್ರು ಬದುಕಿಕೊಳ್ತಾರೆ ಅಂತ. ಸೊ ಎಷ್ಟೋ ಜನ ನಾವು ನೋಡೋದನ್ನು ಮಾತಾಡೋದನ್ನು ಕೂಡ ಕೇಳ್ತೇವೆ. ಸ್ವಲ್ಪ ಹೊತ್ತು ಮೊದಲು ಮಾತಾಡ್ತಾ ಇದ್ರು ಅವ್ರ ಹತ್ರ, ಸ್ವಲ್ಪ ಹೊತ್ತು ಇಂಥವರಿಗೆ ಫೋನ್ ಮಾಡಿದ್ರು, ಅಥವಾ ಸ್ವಲ್ಪ ಹೊತ್ತು ಇಂಥ ಕಡೆ ಭೇಟಿಗೆ ಸಿಕ್ಕಿದ್ರು, ಈಗ ಸಡನ್ ಅವರು ಡೆತ್ ಆಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ ಅಂತ. ಸೊ ನೀವು ಹೇಳುತ್ತಾ ವೆರಿ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಅದು ಬಂದು ಹೋಗುತ್ತೆ. ಅಲ್ಲ, ಇದು 2 ಥರದ್ದು. ಒಂದು ಇಂಪಲ್ಸಿವ್ ಆ್ಯಕ್ಟ್ ಅಂತ ಹೇಳ್ತೇವೆ, ಇನ್ನೊಂದು ಪ್ಲ್ಯಾಂಡ್ ಆ್ಯಕ್ಟ್. ಈ ಇಂಪಲ್ಸಿವ್ ಆ್ಯಕ್ಟ್ ಅಂತ ಹೇಳಿ ನಾನು ಈಗ ಹೇಳಿದ ಉದಾಹರಣೆಗಳು ಇರ್ತದೆ. ಈ ಒಂದು ಪ್ಲ್ಯಾಂಡ್ ಆ್ಯಕ್ಟಲ್ಲಿ ಕೂಡ ಇಂಪಲ್ಸಿವ್ ಬರ್ತದೆ. ಅವ್ರು ಪ್ಲ್ಯಾನ್ ಮಾಡಿರ್ತಾರೆ, ನನಗಿನ್ನು ಬದುಕೋದು ಬೇಡ, ನಂದು ದುಡ್ಡು ಹೋಗಿದೆ, ಬ್ಯಾಂಕ್ ಕಟ್ಟೋಕ್ಕಾಗಲ್ಲ, ಮನೆಯದ್ದು ಪರಿಸ್ಥಿತಿ ಚೆನ್ನಾಗಿಲ್ಲ, ನಾನು ಬದುಕೋದು ಬೇಡ ಅಂತ ಅವರು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅವರು ಮಾಡಬೇಕು ಬೇಡ ಇಂಥದ್ದೊಂದು ದ್ವಂದ್ವ ಅವರಲ್ಲಿ ಇರುತ್ತೆ. ಸೊ ಆಗ ಒಂದು ನೀವು ಉದಾಹರಣೆಗೆ ನೇತ್ರಾವತಿ ಅಲ್ಲಿಗೆ ಹೋಗ್ತಾರೆ, ಅವರು ಹೋಗಿ ಹಿಂದೆ ಬರ್ತಾರೆ ಅಂತ ಅನ್ಸ್ಕೊಳ್ಳಿ. ಆ ಟೈಮಲ್ಲಿ ಬ್ಯಾರಿಕೇಡ್ ಜನರಿದ್ದಂತ ಅವರು ತಪ್ಪಿಸ್ತಾರೆ, ಬೇಡ ಅಂತ ಹೋಗ್ತಾರೆ. ಮತ್ತೆ ಮನಸ್ಸು ಚೇಂಜ್ ಆಗೋ ಚಾನ್ಸ್ ಇರುತ್ತೆ. ಅಥವಾ ಒಂದು ಏನಾದರೂ ಒಂದು ಮನೆಯಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ಯಾರಾದರೂ ಬಂದರು, ಭಯ ಆಗ್ತದೆ. ಸೊ ಎಷ್ಟೋ ಮಂದಿ ಈ ತುಂಬ ಪ್ರಯತ್ನ ಮಾಡ್ತಾರೆ ಹಾಗೆ ಮಾಡೋ ಮೊದಲು. ಸೊ ಅದರಿಂದಾಗಿ ಎಷ್ಟೋ ಮಂದಿ ನಿಮ್ಮಂಥ ವೈದ್ಯರ ಹತ್ರ ಬರುವಾಗ, ನೀವು ಕೌನ್ಸಿಲಿಂಗ್ ಮಾಡುವಾಗೆಲ್ಲ ಬಹುಶಃ ಹೇಳಿರ್ಬೋದು, ನಾನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದೆ, ಹೋಗಿದ್ದೆ, ವಿಷ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೆ, ಅಥವಾ ಹ್ಯಾಂಗಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದರೆ ಕೊನೆಗೆ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ ಅಂತ. ರಿಪೋರ್ಟ್ ಪ್ರಕಾರ ಏನು ಹೇಳ್ತಾರೆ, ಒಂದು ಸೂಸೈಡ್ ಆಗಿರುವಾಗ ಒಂದು 20 ಆ್ಯಕ್ಟ್ ಆಗಿರುತ್ತೆ. ಹೌದಾ? ಮಂದಿ ಪ್ರಯತ್ನ ಪಟ್ಟಿರ್ತಾರೆ. ಅಂದರೆ ಎಲ್ಲರೂ ಸಾಯೋದಿಲ್ಲ, ಎಲ್ಲರೂ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿರ್ತಾರೆ. ಕೈ ಕಟ್ ಮಾಡಿರ್ಬೋದು, ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು. ನಾವು ಎಷ್ಟೋ ಮಂದಿ ಟ್ಯಾಬ್ಲೆಟ್ ತೊಗೊಂಡು ಅಡ್ಮಿಟ್ ಆಗಿರೋದನ್ನು ನೋಡ್ತೀರಿ. ಎಸ್ಪೆಷಲಿ ನಿದ್ದೆ ಮಾತ್ರೆ ನುಂಗ್ತಾರೆ. ಅದರಲ್ಲಿ ಅವರು ಸಾಯೋದಿಲ್ಲ, ಬಟ್ ಏನಾಗ್ತದೆ, ಅವರಿಗೆ ಅನ್ಕಾನ್ಷಿಯಸ್ ಆಗ್ತಾರೆ, ಅಥವಾ ಡಿಸ್ಪ್ರೆಷನ್ ಆಗ್ಬೋದು, ಅಥವಾ ವಾಮಿಟಿಂಗ್ ಎಲ್ಲ ಆಗ್ಬೋದು. ಸೊ ಆಗ ಅವರನ್ನು ಅಡ್ಮಿಟ್ ಮಾಡಿ ಅವರು ಮತ್ತೆ ಅದರಿಂದ ಗುಣವಾಗ್ತಾರೆ. ಸೊ ಈ ಥರ ಈ ಅಟೆಂಪ್ಟೆಡ್ ಸೂಸೈಡ್ ತುಂಬ ಇರುತ್ತೆ. ಕಂಪ್ಲೀಟೆಡ್ ಸೂಸೈಡ್ ಅದೇ ಈಗ ಸಾಮಾನ್ಯ ವ್ಯಕ್ತಿಯಲ್ಲಿ ಆತ ಆತ್ಮಹತ್ಯೆಗೆ ಎಲ್ಲೋ ಮನಸ್ಸಿನ ಒಳಗಡೆ ಪ್ರಿಪರೇಷನ್ ಮಾಡ್ಕೊಂಡಿದ್ದಾನೆ, ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಈ ರೀತಿಯ ಸಂದರ್ಭದಲ್ಲಿ ಆತನ ಮನೆ ಮಂದಿಗೆ, ಆತ್ಮೀಯರಿಗೆ ಏನಾದರೂ ಎಚ್ಚರಿಕೆಯ ಸಿಗ್ನಲ್ಗಳು ಸಿಗುತ್ತಾ? ಹೌದೌದು. ಈಗ ಆ್ಯಕ್ಚುಲಿ ಯಾಕೆ ಇದು ಸಿಗ್ನಲ್ ನಮಗೆ ಯಾಕೆ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, WHO ಹೇಳಿದೆ 90% ಆಫ್ ದ ಸೂಸೈಡ್ ಕ್ಯಾನ್ ಬಿ ಪ್ರಿವೆಂಟೆಡ್. ಹೌದಾ? ಈಗ ಇಂಡಿಯಾದಲ್ಲಿ ಹೇಳ್ತೇನೆ 90% ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಯಬಹುದಾಗಿತ್ತು. ಖಂಡಿತ. ಈಗ ಇಂಡಿಯಾದಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ ಕೊಡುವಾಗ ರೆಕಾರ್ಡೆಡ್ ಇದು ಮಾಡುವಾಗ 1 ಲಕ್ಷ, ಅಟ್ಲೀಸ್ಟ್ 1 ಲಕ್ಷ ಮಂದಿಯನ್ನು ಉಳಿಸ್ಬೋದು ಇದರ ಬಗ್ಗೆ ಕರೆಕ್ಟ್ ಪ್ಲ್ಯಾನ್ ಮಾಡಿದರೆ. ಸೊ ಇದನ್ನು ನೋಡಬೇಕು. ಯಾಕಂತ ಹೇಳಿದ್ರೆ, ಒಂದು ವ್ಯಕ್ತಿ ಒಂದು ಲಾಸ್ ಆಯಿತು ಅಥವಾ ಏನೋ ಪ್ರಾಬ್ಲಮ್ ಆಯಿತು, ನಮ್ಗೆ ಗೊತ್ತಾಗ್ತದೆ ಅಲ್ವಾ? ಆ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಪರಿಚಯಿಸಿ ನಾವು ನೋಡ್ಬೋದು. ಅವರು ಅದರ ಬಗ್ಗೆ ಮಾತಾಡೋದು, ಸೂಸೈಡ್ನ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಮಾತಾಡೋದು, ಯಾಕೆ ಜೀವನ ಬೇಕು, ಬದುಕಿ ಪ್ರಯೋಜನ ಇಲ್ಲಲ್ಲ ಅಂತ ಹೇಳೋದು, ನಿರಾಶವಾದದ ರೀತಿಯಲ್ಲಿ ಮಾತಾಡ್ತಾರೆ. ಕೆಲವರು ಅದು ಮಾತಾಡೋದು ಇಲ್ಲ. ಕೆಲವರು ಇನ್ಸಿಡೆಂಟ್ ನೋಡಿರ್ಬೇಕು, ಸಡನ್ ಎಲ್ಲ ಚೆನ್ನಾಗಿರ್ತಾರೆ, ಖುಷಿಯಲ್ಲಿರ್ತಾರೆ, ಸಡನ್ ನೀವು ಹೇಳಿದಾಗ ಅರ್ಧ ಗಂಟೆ ನೋಡೋಕೆ ಸೂಸೈಡ್ ಮಾಡಿರ್ತಾರೆ. ಸೊ ಇಂಥವ್ರು ಕೆಲವೊಮ್ಮೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅವ್ರಿಗೆ. ಸೊ ಇನ್ನು ಕೆಲವರು ಎಕ್ಸ್ಪ್ರೆಸ್ ಮಾಡಿ ನಾವು ಕ್ಯಾಚ್ ಮಾಡಬೇಕು, ಅವರು ಈ ಥರ ಸೂಸೈಡ್ ಮಾಡೋ ಚಾನ್ಸಸ್ ಇರ್ಬೋದಾ ಅಂತ. ಅದು ಸೊ ಆಮೇಲೆ ಕೆಲವರು ಅದಕ್ಕೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಕೆಲವರು ಈ ಟೈಮಲ್ಲಿ ಏನು ಮಾಡ್ತಾರೆ, ಈ ವೆಪನ್ಸ್ ಅಂತ ತಂದಿಡೋದು. ಸಡನ್ ನಿಮ್ಗೆ ಅನ್ಸ, ಯಾಕೆ ಇವನು ಚೂರಿ ಎಲ್ಲ ತಂದು ಮನೇಲಿ ಇಟ್ಟಿದ್ದಾನೆ, ಮತ್ತು ಪೆಸ್ಟಿಸೈಡ್ಸ್, ಕೀಟನಾಶಕ ವಸ್ತುಗಳು, ಇದನ್ನೆಲ್ಲ ಅಗತ್ಯ ಇರೋದಿಲ್ಲ, ಏನು ಬೇರೆ ಏನೋ ರೀಸನ್ ತಗೊಂಡು ಅಲ್ಲಿ ಮನೆಯಲ್ಲಿ ಇಟ್ಟಿರ್ತಾನೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಸೈನ್ ಅಂತ ಹೇಳಿ, ಅವರು ಮಾತಾಡ್ತಾ ಇರ್ತಾರೆ, ಸೂಸೈಡ್ ಹೇಗೆ ಯಾವ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಮತ್ತು ಅವರು ಕೆಲವೊಮ್ಮೆ ಇವತ್ತಿನ ಸಂದರ್ಭದಲ್ಲಿ ಆದರೆ ಗೂಗಲಲ್ಲಿ ಹುಡುಕ್ತಾರೆ ಯಾವುದು ಈಸಿಯೆಸ್ಟ್ ಮೆಥಡ್ ಆಫ್ ಸೂಸೈಡ್, ಮತ್ತು ವಾಟ್ ಆರ್ ದಿ ಮೋಡ್ಸ್ ಆಫ್ ಸೂಸೈಡ್, ವಾಟ್ ಈಸ್ ದ ಪೇನ್ಲೆಸ್ ಸೂಸೈಡ್, ಪೇನ್ ಆಗದಾಗೆ ಮಾಡುವಂಥ ಸೂಸೈಡ್. ಇದನ್ನೆಲ್ಲ ಅವ್ರು ಸರ್ಚ್ ಮಾಡ್ತಾ ಇದ್ದರೆ ಅದು ಮೋಸ್ಟ್ಲಿ ಏನೋ ಇರಬೇಕಂತ ಹೇಳಿ ಅವರ ಹತ್ತಿರದವರು, ಅವ್ರ ಮನೆಯವರು ಇರ್ಬೋದು, ಅವರ ಫ್ರೆಂಡ್ಸ್ನವರು ಇರ್ಬೋದು, ಅವರು ಅದನ್ನು
ನೋಡಿದರೆ ಒಳ್ಳೇದು. ಇದೆಲ್ಲ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವರು ಇರ್ತಾರೆ, ನಾನು ಅವರಿಗೆ ಹೇಗೂ ನಾನು ಇನ್ನು ಸುಸೈಡ್ ಮಾಡ್ತೀನಿ, ನನ್ನ ತುಂಬ ಆಸ್ತಿ ಅಂಬ ಇರ್ತದೆ, ಏನು ಮಾಡೋದು, ದಾನ ಮಾಡುವ ಅಂತ. ಕೆಲವರಿಗೆ ಸಡನ್ಲಿ ನೀವು ನೋಡಿರ್ಬೋದು, ಸುಮ್ಮನೆ ಇದ್ದವರಿಗೆಲ್ಲ ದಾನ ಮಾಡಿರ್ತಾರೆ. ಮತ್ತು ಅವ್ರದ್ದೊಂದು ಏನಾದರೂ ಬಿಸ್ನೆಸ್ ಇರ್ಬೋದು, ಅದನ್ನು ಅದರ ರೋಲನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಶುರು ಮಾಡ್ತಾರೆ. ನೀನು ಆ ಬಿಸ್ನೆಸ್ ನಂದು ಇದು ನೋಡು, ನಂದು ಆ ಬಿಸ್ನೆಸ್ ನೆಕ್ಸ್ಟ್ ನೀನು ನೋಡು. ಸೊ ಇಂಥದ್ದೆಲ್ಲ ಹೇಳ್ತಾರೆ. ಸೊ ಅದನ್ನು ನೋಡ್ಕೊಳ್ಬೇಕು, ಯಾಕೆ ಇವರು ಹಿಂಗೆ ಹೇಳ್ತಾರೆ, ಸೊ ಏನಾದರೂ ಇವರ ಮನಸ್ಸಲ್ಲಿದೆಯಾ. ಸೊ ಆಗ ಅವರನ್ನು ನಾವು ನೋಡಿದರೆ, ಅವ್ರದ್ದು ಪರಿಸ್ಥಿತಿ ನೋಡಿದ್ರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ನಮಗೆ ಆಗ ಗೊತ್ತಾಗುತ್ತೆ. ಇವರು ಇದೆಲ್ಲ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೇವೆ. ಮತ್ತು ಸೂಸೈಡ್ ನೋಟು ಡೆಫಿನೆಟ್ಲಿ ಕೆಲವರೊಮ್ಮೆ ಬರೀತಾರೆ ಮತ್ತು ಮಾಡೋದಿಲ್ಲ, ಅಂಥದ್ದು ಇರುತ್ತೆ. ಸೊ ಇಂಥ ಸೂಸೈಡ್ ನೋಟುಗಳು ಏನಾದರೂ ಕಂಡು ಬಂದಲ್ಲಿ ನಾವು ಅವರನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವ್ರ ಹತ್ರ ಮಾತಾಡಿ ಅವರಿಗೆ ಏನಾದರೂ ಒಂದು ಜೀವವನ್ನು ನಮಗೆ ಉಳಿಸ್ಲಿಕ್ಕೆ ಆಗ್ತದೆ ಈ ವಾರ್ನಿಂಗ್ ಸೈನ್ಸ್. ಸೂಸೈಡ್ ನೋಟ್, ಎಸ್. ಈಗ ಅಲ್ಲಿಗೆ ಬರ್ತೇನೆ ನಾನು. ಈಗ ಖಿನ್ನತೆ ಸಾಮಾನ್ಯವಾಗಿ ಎಲ್ಲರೂ ಹೇಳಿರುವಂಥದ್ದು ಅವನು ಏನು ಖಿನ್ನತೆಗೊಳಗಾಗಿದ್ದ ಅಂತ. ಎಸ್, ಏನು ಹೇಳ್ತೀರಿ ನೀವು ಖಿನ್ನತೆ ಮತ್ತು ಸುಸೈಡ್ ವಿಚಾರಕ್ಕೆ? ಖಿನ್ನತೆ ಅನ್ನುವಂಥದ್ದು ಇವತ್ತು ಭಾರಿ ದೊಡ್ಡ ಒಂದು ಇಶ್ಯೂ ಆಗಿದೆ, ಅಥವಾ ಒಂಥರ ಅದೊಂದು ಕಾಯಿಲೆ ಕೂಡ. ಎಲ್ಲ ವಲಯದ ವೈದ್ಯರುಗಳು ಈ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮತ್ತು ಖಿನ್ನತೆಗೆ ಒಳಗಾದವರೆಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಎಸ್, ಖಿನ್ನತೆಗೂ ಈ ಆತ್ಮಹತ್ಯೆಗೂ ಯಾವ ರೀತಿಯ ಸಂಪರ್ಕ? ಈಗ ನಾನು ಹೇಳಿದಾಗೆ ಮಾನಸಿಕ ತೊಂದರೆಗಳಿರ್ಬೋದು ಅಥವಾ ಸಾಮಾಜಿಕ ತೊಂದರೆಗಳು. ಈ ಸಾಮಾಜಿಕ ತೊಂದರೆಗಳು ಕೊನೆಗೆ ಬರೋದು ಡಿಪ್ರೆಷನ್ಗೆ. ಯಾಕಂತ ಹೇಳಿದ್ರೆ ಈಗ ಅವನಿಗೆ ಲಾಸ್ ಆಗಿದೆ, ಫೈನಾನ್ಷಿಯಲ್ ಲಾಸ್ ಆಗಿದೆ, ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿದೆ, ಮತ್ತು ಅದೇ ರಿಲೇಷನ್ಶಿಪ್ ಗಲಾಟೆ ಇಂಥದ್ದಲ್ಲಿರುವಾಗ ಕೊನೆಗೆ ಅವರಿಗೆ ರಿಪೀಟೆಡ್ ಇದಾಗಿ ಪ್ಲ್ಯಾನ್ಡ್ ಆ್ಯಕ್ಟ್ ಅಂತ ಹೇಳಿದ್ವಲ್ಲ, ಡಿಪ್ರೆಷನ್ಗೆ ಬರ್ತದೆ, ಖಿನ್ನತೆಗೆ. ಸೂಸೈಡ್ ಮಾಡಿದವರಲ್ಲಿ ನಾವು ಸ್ಟಡೀಸ್ ಪ್ರಕಾರ ನೋಡುವುದು ಆಲ್ಮೋಸ್ಟ್ 70 to 80% ಖಿನ್ನತೆಗೆ ಒಳಗಾದವರು, ಡಿಪ್ರೆಷನ್ ಒಳಗಾದವರೇ ಹೆಚ್ಚಿನ ಸೂಸೈಡ್ ಮಾಡಿರೋದು. ಉಳಿದದೊಂದು 10 to 20% ಬೇರೆ ಕಾರಣದಿಂದ ಸೂಸೈಡ್ ಮಾಡಿ, ಇಂಪಲ್ಸಿವ್ ಅಂತ ಹೇಳಿದೆ ಅದಿರ್ಬೋದು, ಇದು ಅತಿ ಮದ್ಯಪಾನ ಮಾಡಿ ಸುಮ್ಮನೆ ಇದು ಮಾಡಿರ್ಬೋದು. ಕೆಲವರು ಅವ್ರಿಗೆ ಸೂಸೈಡ್ ಮಾಡಿದೇ ಗೊತ್ತಿರೋದಿಲ್ಲ, ಕೆಲವರು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಸೊ ಅಂಥವ್ರು ಕೂಡ ಸೂಸೈಡ್ ಮಾಡುವಂತಹ ಚಾನ್ಸ್ ಇರುತ್ತದೆ. ಸೊ ಹೆಚ್ಚಾಗಿ ಈ ಖಿನ್ನತೆಯುವಂಥ ಕಾಯಿಲೆಯಿಂದಾಗಿ ಇವರಿಗೆ ಈ ಥರ ಇದು ಸೂಸೈಡ್ ಮಾಡಬೇಕಂತ ಬರ್ತದೆ. ಈಗ ನಮ್ಮಲ್ಲಿ ಫೋಬಿಯೋ ಅಂತ ಇದೆ, ಅಥವಾ ಆತಂಕ. ಹೌದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆತಂಕ ಇರುವಂಥದ್ದು. ಅದು ಸಣ್ಣ ಏನು ಮಕ್ಕಳಿಂದ ವಯಸ್ಕರ ತನಕ ಕೂಡ. ಹೌದು, ಈ ಬೇರೆ ಬೇರೆ ಆತಂಕಗಳು ಕೂಡ ಒಬ್ಬ ವ್ಯಕ್ತಿಯನ್ನು ಆತ್ಮಹತ್ಯೆಗೆ ದೂಡುತ್ತಾ? ಆತಂಕದಲ್ಲಿ ಸಾಧಾರಣವಾಗಿ ದೂಡುವುದಿಲ್ಲ, ಬಟ್ ಸಿವಿಯರ್ ಕಂಟಿನ್ಯೂಸ್ ಈ ಆತಂಕ ಇದ್ದಲ್ಲಿ ಅವರನ್ನು ಹೋಗುವಂಥ ಚಾನ್ಸ್ ಇರುತ್ತೆ. ಈ ಆತಂಕ ಹೇಳಿದ್ರೆ ಭಯ ಬರೋದು, ಮತ್ತೆ ಹೆದರಿಕೆ ಹುಟ್ಟೋಳುದು, ನಾವು ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ, ಅದಿರ್ಬೋದು. ಅಥವಾ ಫೋಬಿಯಾ ಇರ್ಬೋದು. ಫೋಬಿಯಾ ಅಂದರೆ ಬೇರೆ ಬೇರೆ ಟೈಪ್ ಇದೆ ಫೋಬಿಯಾ ಇದೆ. ಕೆಲವರಿಗೆ ನೀರು ನೋಡುವಾಗ, ಹೌದು, ನೀರು ನೋಡಿ, ಸೋಷಿಯಲ್ ಫೋಬಿಯಾ ಅಂತಂದ್ರೆ ಈ ಥರ ಇಂಟರ್ವ್ಯೂಗೆ ಅಟೆಂಡ್ ಆಗಲಿಕ್ಕೆ ಕೆಲವರಿಗೆ ಭಯ ಆಗುತ್ತೆ, ಒಂದು ಸ್ಪೀಚ್ ಕೊಡ್ಬೇಕಂತ ಹೇಳಿದ್ರೆ ಭಯ ಆಗುತ್ತೆ, ಎದೆ ನಡ್ಕೊಟ್ಕೊಳ್ತದೆ, ನೀರಿನ ಭಯ, ನೀವು ಹೇಳಿದ್ರೆ ಹೈಟ್ ಇದ್ದು ಫೋಬಿಯಾ ಇರುತ್ತೆ. ಇದೆಲ್ಲ ಬಟ್ ಇದರಿಂದ ಜನರು ಸುಸೈಡ್ ಮಾಡುವಂಥದ್ದು ಹೋಗೋದಿಲ್ಲ. ಇವನು ಫ್ಲೈಟ್ ಫೋಬಿಯಾ ಇರುತ್ತೆ, ಕೆಲವರಿಗೆ ಫ್ಲೈಟಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಎಷ್ಟೋ ಮಂದಿ ಒಳ್ಳೆ ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೊಂದು ಸಣ್ಣ ಅಂದರೆ ಫ್ಲೈಟಿಂದ ಹೋಗೋ ಮೊದಲು ಒಂದು ಸಣ್ಣ ಒಂದು ಆ್ಯಂಟಿ ಆಂಗ್ಸೈಟಿ ಮೆಡಿಸಿನ್ ಕೊಟ್ಟು ಬಿಡ್ತೇವೆ, ಆರಾಮ್ಸೆ ಒಂದು ಟ್ರಿಪ್ ಹೊಡೆದು ಬರ್ತಾರೆ. ಸೊ ಇದೆಲ್ಲ ಫೋಬಿಯಾ ಒಂದು ಸಣ್ಣ ಇದರಲ್ಲಿ ಇದು ಮಾಡ್ಬೋದು. ಬಟ್ ಕೆಲವು ಫೋಬಿಯಾದಲ್ಲಿ ಅವರಿಗೆ ಕಾಯಿಲೆ ಫೋಬಿಯಾ, ಇದೊಂದು ಇತ್ತೀಚೆಗೆ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೇವೆ. ಕಾಯಿಲೆ ಭಯ, ನನಗೇನಾದರೂ ಕಾಯಿಲೆ ಇರಬಹುದು ಅಂತ ಏನಿಲ್ಲ, ಸುಮ್ಮನೆ ಒಂದು ಹೊಟ್ಟೆ ನೋವಿರುತ್ತೆ, ಅವ್ರು ಏನು ಮಾಡ್ತಾರೆ, ಇದ್ದ ಡಾಕ್ಟರ್ ಹತ್ರ ಹೋಗ್ತಾರೆ, ಸ್ಕ್ಯಾನಿಂಗ್ ಆಗ್ತದೆ, ಅಲ್ಟ್ರಾಸೌಂಡ್, ಡಾಕ್ಟರ್ ಹೇಳ್ತಾರೆ ಏನು ತೊಂದರೆ ಇಲ್ಲ ಅಂತ. ಟೆನ್ಷನ್ ಮಾಡ್ತಾರೆ, ಇಲ್ಲ ಟೆನ್ಷನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನೋಡುವಾಗ ಅವರಿಗೆ ಏನಂತ ಕೆಲವರು ಓಪನ್ ಅಪ್ ಆಗೋದಿಲ್ಲ. ಅವ್ರಿಗೆ ನನಗೇನೋ ಕ್ಯಾನ್ಸರ್ ಇದೆ, ಅವರ ಮನಸ್ಸಲ್ಲಿ ಕ್ಯಾನ್ಸರೇ, ನನಗೆ ಕ್ಯಾನ್ಸರ್ ಇದೆ ಅದಕ್ಕೆ ನಾನು ಸಾಯ್ತಾ ಇದ್ದೇನೆ. ಅಥವಾ ತಲೆನೋವು ಇರ್ಬೋದು, ಒಬ್ಬನಿಗೆ ಕಂಟಿನ್ಯೂಸ್ ಆಗಿ ತಲೆನೋವು ಇರ್ತದೆ, ಪೇನ್ ಕಿಲ್ಲರ್ ತಗೋತಾರೆ, ಗುಣ ಆಗಲ್ಲ. ಅದು ಹೆಚ್ಚಾಗಿ ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೇವೆ ನಾವು. ಟ್ಯೂಮರ್ ಬಂದಿಬಿಟ್ಟಿದೆ. ಮತ್ತೆ ಅವರೊಂದು ಗೂಗಲ್ ಮಾಡ್ತಾರೆ. ಈಗ ನಾವು ಅವರಿಗೆ ಗೂಗಲ್ ಡಾಕ್ಟರ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಅವ್ರು ಬಂದ ಸಿಂಪ್ಟಮ್ಸ್ ಎಲ್ಲ ಬಂದ, ಮತ್ತು ನನಗೆ ಡಾಕ್ಟರ್ ಈ ಥರ ನನಗೇನು ಕ್ಯಾನ್ಸರ್ ಇದೆಯೇನ, ಬ್ರೈನಲ್ಲಿ ಟ್ಯೂಮರ್ ಇದೆಯೇನ ಅಂತ ಹೇಳ್ಕೊಳ್ತಾರೆ. ಸೊ ಈ ಫೋಬಿಯಾದಲ್ಲಿ ಕೆಲವೊಮ್ಮೆ ನೋಡಿರ್ಬೋದು, ಅತಿ ಇದರಿಂದಾಗಿ ಆತ್ಮಹತ್ಯೆ ಮಾಡಿದರು, ಹೊಟ್ಟೆ ನೋವು ತಾಳಲಾರದೆ ಆತ್ಮಹತ್ಯೆ ಮಾಡಿದ್ರು. ಕೆಲವೊಮ್ಮೆ ಡೆಫಿನೆಟ್ಲಾಗಿ ಕಾಯಿಲೆ ಇರುತ್ತೆ, ಏನಕ್ಕೆಲ್ಲ ಕಾಯಿಲೆ ಇಲ್ಲದೆ ಕೂಡ ಇದು ಸೊಮೆಟೋಫಾರ್ಮ್ ಅಂತ ಹೇಳ್ತೇವೆ. ಈ ಸಣ್ಣ ನೋವುಗಳನ್ನು ಅವರು ಜಾಸ್ತಿ ಆಲೋಚನೆ ಮಾಡಿ, ನಮ್ಮ ಮನಸ್ಸಿನಿಂದ ಅದರ ನೋವುಗಳು ಜಾಸ್ತಿ ಆಗ್ತವೆ. ನಮಗೆ ಯಾವಾಗ ಮನಸ್ಸು ಡಲ್ ಆಗಿರ್ತದೆ, ನಮ್ಮಲ್ಲಿ ಬಾಡಿಯಲ್ಲಿ ಪೇಯ್ನ್ ಥ್ರೆಶೋಲ್ಡ್ ಅಂತ ಹೇಳ್ತೇವೆ. ಈ ಪೇಯ್ನ್ ಥ್ರೆಶೋಲ್ಡ್ ಕಡಿಮೆ ಆಗುವಾಗ ನೋವುಗಳು ಜಾಸ್ತಿ ಆಗ್ತವೆ, ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು. ಸೊ ಇದೆಲ್ಲ ಬಟ್ ಅವರಿಗೆ ವ್ಯಕ್ತಿಗೆ ಏನಾಗ್ತದೆ, ನನಗೇನೋ ದೊಡ್ಡ ಕಾಯಿಲೆ, ನಾನಿನ್ನು ಬದುಕುವುದಿಲ್ಲ ಅಂತ ಹೇಳ್ಕೊಂಡು ಅದರಿಂದಾಗಿ ಕೂಡ ಅವರು ಸುಸೈಡ್ ಮಾಡುವಂತಹ
ಸನ್ನಿವೇಶಗಳು ಸುಮಾರಿದ್ದಾವೆ. ಮತ್ತು ಈಗ ಲೇಟೆಸ್ಟ್ ಕೊರೋನಾ ಫೋಬಿಯಾ, ನೀವು ರೀಸೆಂಟ್ಲಿ ಒಂದು ಕೇಳಿರ್ಬೋದು, ಒಂದು ಕಪಲ್ಸ್. ಹೌದು, ಮಂಗಳೂರಲ್ಲಿ ಇಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಅವರ ಏನೋ ವಾಯ್ಸ್ ಮೆಸೇಜಲ್ಲಿ, ಹೌದು, ನಮಗಿಬ್ಬರಿಗೂ ಕೊರೋನಾ ಇದೆ ಮತ್ತು ಈ ಮೊದಲೇ ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಒಳಗಾಗಿದ್ದೇವೆ, ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನುವಂಥ ಒಂದು ಆತಂಕ ಅಂತ ಅವ್ರು ಹೇಳಿಕೊಳ್ತಾರೆ. ಅವರಿದು ಟೆಸ್ಟ್ ಮಾಡೋ ಕೊರೋನಾ ಇರಲಿಲ್ಲ. ಹೌದು, ಅವರಿಗೆ ಇದು ಭಯ, ಕೊರೋನಾ ಫೋಬಿಯಾ ಅಂತಲೇ ಹೇಳ್ತೇವೆ ಇದಕ್ಕೆ, ಕೊರೋನಾ ಫೋಬಿಯಾ ಅಂತಲೇ ಈಗ ಲೇಟೆಸ್ಟ್. ಈ ಜನರು ಕೂಡ ಹಾಗೆ, ಅಫ್ಕೋರ್ಸ್ ಹೆದರಬೇಕು, ನಾವು ಮೊದಲು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಜ್ವರ ಬಂದರೆ, ತಲೆನೋವು ಬಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ಬಟ್ ಈಗ ಏನಾಗಿದೆ ಅಂತ ಜನರಿಗೆ ನೆಗ್ಲೆಕ್ಟ್ ಮಾಡುವುದಕ್ಕೂ ಭಯ ಮೂಡಿಸುವುದಕ್ಕೂ ಒಂದಷ್ಟು ಏನೋ ಅಲ್ಲಿ ವಿಚಾರಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನಾವು ಎಲ್ಲೋ ಕೊರೋನಾದ ವಿಚಾರದಲ್ಲಿ ಮಿತಿಗಿಂತ ಜಾಸ್ತಿ ನಾವು ಭಯ ಹುಟ್ಟಿಸಿದೆವೋ ಅಂತ. ಖಂಡಿತ. ಮೊದಲನೇದಾಗಿ ನಮ್ಮ ಮಾಧ್ಯಮಗಳು ಎಸ್, ಕನ್ನಡದಲ್ಲೇ ನಾವು ಮರಣ ಮೃದಂಗ ಅಂತ, ಕೋವಿಡ್ ಮರಣ ಮೃದಂಗ ಅಂತ. ಹೌದು, ಖಂಡಿತ. ಎಷ್ಟು ದೇಶದ ಆರೋಗ್ಯ ಇಲಾಖೆನೇ ಹೇಳುತ್ತೆ, ಕೇಂದ್ರ ಸರ್ಕಾರದ್ದು 70% ಆಫ್ ಜನಕ್ಕೆ ಬಂದು ಹೋಯಿತು ಅಂತ, ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲಿ. 70% ಅಂತ ಹೇಳಿದ್ರೆ ನೀವು 70-80 ಕೋಟಿ ಜನ ಸತ್ತೋಗ್ಬೇಕಾಗಿತ್ತಲ್ವಾ? ಅಂದರೆ ಆ ರೀತಿಯ ಭಯವನ್ನು ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಮಾಧ್ಯಮಗಳು ಮತ್ತು ನಮ್ಮ ಇತರ ಸಾಮಾಜಿಕ ವ್ಯವಸ್ಥೆ. ಕೊರೋನಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 97% ಏನಾಗಲ್ಲ, 3%, 100ರಲ್ಲಿ 3 ಮಂದಿ ಮಾತ್ರ ಒಂದು ICUಗೆ ಹೋಗ್ತಾರೆ. ಅದರಲ್ಲಿ ಡೆತ್ ರೇಟ್ ಬರೋದು ಆಲ್ಮೋಸ್ಟ್ 1 to 2% ಅಂತ ಹೇಳಿ. ಅವರಿಗೆ ಬೇರೆ ಕಾಯಿಲೆಗಳಿದ್ರೆ, ಶುಗರ್ ಪೇಷಂಟ್ ಆಗಿದ್ರೆ ಅಥವಾ ಬೇರೆ ಏನಾದರೂ, ನೀವು ಹೇಳಿದಾಗೆ ಮಾತು ಹೆಚ್ಚು ಹೆದರಿಕೆ ಹೋಗಿದ್ದಾರೆ. ಬಟ್ ಇನ್ನು ಕೆಲವರು ಓವರ್ ಕಾನ್ಫಿಡೆನ್ಸ್ ಆಗಿ ಇದಾದವರು ಇದ್ದಾರೆ. ಕೊರೋನಾ ಬಂದರೂ ಕೂಡ ನನಗೆ ಏನು ಆಗಲ್ಲ ಅಂತ ಹೇಳಿ. ಮತ್ತು ಲಾಸ್ಟ್ ಮೂಮೆಂಟಿಗೆ ನೀವು ಯಂಗ್ಸ್ಟರ್ಸ್ ನೋಡಿ, ಎಷ್ಟೋ ಯಂಗ್ಸ್ಟರ್ಸ್ ಲಾಸ್ಟ್ ಮೂಮೆಂಟಿಗೆ ಹಾಸ್ಪಿಟಲ್ ಹೋಗಿ ಮರಣ ಹೊಂದಿದವರು ಇದ್ದಾರೆ. ಸೊ ಇದು ಕೂಡ ಇಟ್ಸ್ ಏನು ಹೇಳ್ತೇವೆ, ತಕ್ಕಡಿತರ ತೂಕದ. ನಾವು ಒಮ್ಮೆ ತುಂಬ ಕಾಳಜಿ ವಹಿಸ್ತೇವೆ, ಇನ್ನೊಮ್ಮೆ ಕೇರ್ಲೆಸ್ ಮಾಡ್ತೇವೆ. ಸೊ ಅದರಿಂದ ಯಾಕೆಂದರೆ ಕೊರೋನಾದ ಬಗ್ಗೆ ಇನ್ನೂ ಕೂಡ ಜಗತ್ತಿನಲ್ಲಿ ವೈದ್ಯರಿಗಾಗಲಿ ವಿಜ್ಞಾನಿಗಾಗಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅದು ನಾವು ಕೇರ್ಫುಲ್ ಆಗಿರ್ಬೋದು. ಎಟ್ ದ ಸೇಮ್ ಟೈಮ್ ಸಿಕ್ಕಾಪಟ್ಟೆ ಹೆದರಬಾರ್ದು, ಭಯವನ್ನು ಸೃಷ್ಟಿ ಮಾಡಬಾರದು. ಸೊ ನೀವು ಹೇಳುವಂಥದ್ದಾದರೆ ಕೊರೋನಾ ಭಯವೇ ಇವತ್ತಿನ ಕಳೆದ 1-2 ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಆತ್ಮಹತ್ಯೆಗೆ ಕಾರಣವಾಗಿದೆ. ಆತ್ಮಹತ್ಯೆಗೆ ಮಾಡಿದವರು ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಅಂತ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಕಂಪ್ಲೀಟೆಡ್ ಇರಲಿಕ್ಕಿಲ್ಲ. ಬಟ್ ಅದರಿಂದ ಖಿನ್ನತೆಗೊಳಗಾದ ತುಂಬ ಮಂದಿ ಇದ್ದಾರೆ. ಕೊರೋನಾದ ಕಾರಣಕ್ಕಾಗಿ, ಕೊರೋನಾದಿಂದ ಆಗಿದ್ದಾರೆ, ಕೊರೋನಾದಿಂದ ಬಂದ ಎಫೆಕ್ಟಿಂದ ಆಗಿದ್ದಾರೆ, ಲಾಕ್ಡೌನ್ ಡಿಪ್ರೆಷನ್ನಿಂದ ಆಗಿದ್ದಾರೆ. ಇದು 3 ಕೂಡ ಹೆಚ್ಚಿನವರಿಗೆ ಈ ಇದರಲ್ಲಿ ತೊಂದರೆಗಳು ಬಂದಿದೆ. ಲಾಕ್ಡೌನು ವ್ಯಾಪಾರಿ ವಹಿವಾಟಿನವರಿಗೂ ಒಂದು ರೀತಿಯ ತೊಂದರೆ, ಅದು 2 ರೀತಿ ತೊಂದರೆ. ಉಳಿದವರು ಮನೆಯಲ್ಲೇ ಕುಳಿತುಕೊಂಡು ದುಡ್ಡಿದೆ, ಕೆಲವರಿಗೆ ವ್ಯಾಪಾರ ಹೋದ್ರೂ ಪರವಾಗಿಲ್ಲ, ಮತ್ತು ದುಡ್ಡಿದೆ. ಬಟ್ ಮನೆಯಲ್ಲಿ ಕೂತ್ಕೊಂಡು ಈಗ ಎಷ್ಟೋ ಮಂದಿಗೆ ವರ್ಕಾಲಿಕ್ಸ್ ಅಂತ ಹೇಳ್ತಾರೆ. ಅವ್ರು ಬೆಳಿಗ್ಗೆ 8 ಗಂಟೆ ಹೊಟ್ಟು ರಾತ್ರಿ 11 ಗಂಟೆ ಬರೋದು. ಅವರಿಗೆ ಮನೆಯಲ್ಲಿ ಒಂದು 5 ನಿಮಿಷ ಕೂರಕ್ಕಾಗಲ್ಲ. ಇಂಥವರನ್ನು ಮನೆಯಿಂದ ಇಡೀ ದಿವಸ ಕೂತ್ಕೊಳ್ಳೋಕೆ ಅವ್ರಿಗೆ ಅದು ಹುಚ್ಚಿ ಹಿಡಿದು ಹೋಗುತ್ತೆ. ಇನ್ನು ಕೆಲವು ಹಸ್ಬೆಂಡ್ ವೈಫ್ ಗಲಾಟೆ ಸ್ಟಾರ್ಟ್ ಆಗಿ, ಯಾಕಂದರೆ ಹಸ್ಬೆಂಡ್ ಮನೇಲಿ ಇದ್ದೇ ಇಲ್ಲ, ಅವ್ನಿಗೆ ಮನೇಲಿ ಏನಾಗ್ತದೆ ಅಂತ ಗೊತ್ತಿರಲಿಲ್ಲ. ಈಗ ನೋಡಿ ಅವ್ನಿಗೆ ಎಲ್ಲದರಲ್ಲೂ ಅವನಿಗೆ ಇದು ಬರುತ್ತೆ, ಅದು ಮಾಡೋದು ಸರಿ ಇಲ್ಲ, ಇದು ಸರಿ ಇಲ್ಲ, ಪ್ರತಿಯಾಗಿ ಇಂಟರ್ಫಿಯರ್ ಆಗ್ತದೆ. ಅದು ಮನೆಯಲ್ಲಿರೋವರಿಗೂ ಕೂಡ ಅದು ತುಂಬ ಕಿರಿಕಿರಿ ಆಗುತ್ತೆ. ತುಂಬ ಅದರಿಂದಾಗಿ ಜಗಳಗಳು ಹುಟ್ಟೋದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಈಗ ಮತ್ತೆ ಇನ್ನೊಂದು ಕಡೆ ಕೊರೋನಾ ಈಗ ಫಸ್ಟ್ ವೇವಲ್ಲಿ ಎಸ್ ಅಂತ ಓಣಿಯಲ್ಲಿ ಅಂಥವರ ಮನೆಯಲ್ಲಿ ಪಾಸಿಟಿವ್ ಅಂತ ಹೇಳಿದ ತಕ್ಷಣ ಅವ್ರನ್ನೆಲ್ಲ ಕಂಪ್ಲೀಟ್ ಸೇಲ್ ಡೌನ್ ಮಾಡಿ ಅವ್ರನ್ನೆಲ್ಲ ನಾವೊಂದು ಅನ್ಟಚಬಲ್ಸ್ ಥರ ನೋಡಿ ಅಥವಾ ಆಚೆ ಕಡೆಗೆ ಮುಖವೇ ಮಾಡದೆ ಅವರು ಒಂಥರ ಏನು ತೀರಾ ಡಿಪ್ರೆಷನ್ಗೆ ಒಳಗಾಗುವಂಥ ಸನ್ನಿವೇಶಗಳು ಸೃಷ್ಟಿಯಾಗಿತ್ತು. ಖಂಡಿತ. ಸೊ ಅದು ಕೂಡ ಒಂದಷ್ಟು ಜನರಿಗೆ ಡಿಪ್ರೆಷನ್ಗೆ ಕಾರಣ ಆಗಿರ್ಬೋದೇನು. ಹೌದು, ತುಂಬ ಮಂದಿಗೆ ಬರ್ತದೆ ಅದು. ಹೌದು. ಸೊ ಹಾಗಾಗಿ ಡಾಕ್ಟರ್ ನೀವು ಹೇಳೋ ಪ್ರಕಾರ ಕೊರೋನಾ ಎಲ್ಲ ಸಮಸ್ಯೆಗಳನ್ನು ಆತ್ಮಹತ್ಯೆಗೆ ಏನು ಹೋಗುವಂಥ, ಈಗ ಕೊರೋನಾದಿಂದಾಗಿ ಸಾಯದಿದ್ದರೂ ಕೊರೋನಾದ ಭಯದಿಂದಾಗಿ ಅಥವಾ ಲಾಕ್ಡೌನ್ನ ಒಂದು ಆತಂಕದಿಂದಾಗಿ ಸಾವಿನ ದವಡೆಗೆ ಹೋದವರು ಅಥವಾ ಅವರಿಗೆ ಖಿನ್ನತೆ ಆತಂಕಗಳು ಬರ್ತವೆ. ಸೊ ಇದರಲ್ಲಿ ಅವರಿಗೆ ಈಗ ಸೂಸೈಡ್ ಬಾಳದಿದ್ದರೂ ಅವರಿಗೆ ಆತ್ಮಹತ್ಯೆ ಆಲೋಚನೆಗಳು ಬಂದಿರ್ತವೆ, ಎಷ್ಟೋ ಮಂದಿಗೆ ಬಂದಿರ್ತದೆ. ಅದು ಇನ್ನು ಬದುಕಿ ಏನು ಪ್ರಯೋಜನ, ನಮಗಿನ್ನು ಬಿಸ್ನೆಸ್. ಆತ್ಮಹತ್ಯೆಯ ಆಲೋಚನೆ ಬರುವುದಂತ ಉಂಟಲ್ಲ, ಹೌದು, ಅದು ಕೂಡ ಒಂದು ಕೆಟ್ಟ ಸಿಂಪ್ಟಮ. ಡೆಫಿನೆಟ್ಲಿ. ಈಗ ನಮಗೆ ನಾವು ಸ್ಟಡಿ ಮಾಡುವಾಗಲೇ ನಮಗೆ ಹೇಳಿಕೊಡ್ತಾರೆ, ಯಾರೇ ಒಬ್ಬರು ಆತ್ಮಹತ್ಯೆ ಬಗ್ಗೆ ಹೇಳಿದ ತಕ್ಷಣ ಅವರನ್ನು ಸೀರಿಯಸ್ ಆಗಿ ತೊಗೋಬೇಕು. ಕೆಲವರು ಸುಮ್ಮನೆ ಹೇಳಿದರೂ ಕೂಡ
ನಾವು ಸೀರಿಯಸ್ ಆಗಿ ತೊಗೊಳ್ಬೇಕು, ಅವರನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಇನ್ನೊಂದು ತುಂಬ ತಪ್ಪು ಕಲ್ಪನೆ ಇದೆ. ಒಂದು ವ್ಯಕ್ತಿಗೆ ನಿಮಗೆ ನೋಡಿರ್ಬೋದು, ಆತ್ಮಹತ್ಯೆ ಚಾನ್ಸ್ ಉಂಟಂತ ಅವನು ಕೇಳೋದು ಹೇಗೆ, ನಾನು ಕೇಳಿದ್ದವನಿಗೆ ನಾನು ಪ್ರಚೋದನೆ ಮಾಡಿದಾಗ ಆಗ್ತದಾ ಅಂತ. ಇಲ್ಲ, ನಮ್ಮ ಸಂಶೋಧನೆ ಪ್ರಕಾರ ನಿಮಗೆ ಯಾರ ಮೇಲೆ ಡೌಟ್ ಇದ್ದರೆ ಅವತ್ತು ಕೇಳಲೇಬೇಕು ಅವ್ರ ಹತ್ರ. ನಿಮಗೆ ಆ ಥರ ಮನಸ್ಸಲ್ಲಿ ಬರ್ತದಾ, ನಿಮ್ಗೆ ಆಲೋಚನೆ ಕೇಳಲೇಬೇಕು. ಸೊ ಹಾಗೆ ಕೇಳಿದಾಗ ಅವ್ರಿಗಿನ ಸಹಾಯ ಆಗ್ತದೆ. ಅವ್ರಿಗೊಂದು ಎಷ್ಟೋ ಮಂದಿಗೆ ಹೇಳಬೇಕಂತ ಇರ್ತದೆ, ಯಾರ ಹತ್ರ ಹೇಳೋದು, ಹೇಗೆ ಹೇಳೋದು ಅಂತ ಗೊತ್ತಿರೋದಿಲ್ಲ. ಕೆಲವು ಕ್ಲೋಸ್ ಫ್ರೆಂಡ್ಸಲ್ಲಿ ಹೇಳ್ತಾರೆ, ಇನ್ನು ಕೆಲವರಿಗೆ ಅದು ಹೇಳಲಿಕ್ಕೆ ಅದು ಒಳ್ಳೆಯದಾಗೋದಿಲ್ಲ. ಸೊ ಅವರ ಮನಸ್ಸಲ್ಲೇ ಇರುತ್ತೆ. ಸೊ ನಾವು ಅವರನ್ನು ಕೇಳಿಬಿಟ್ಟು, ನಿಮ್ಗೆ ಈ ಥರದ್ದು ಯಾಕೋ ಡಲ್ ಆಗಿದೆಯಲ್ಲ, ಯಾಕೆ ನಿನಗೆ ಈ ಥರ ಇದೆಯಾ, ನಿಮಗೆ ಕೆಲವೊಮ್ಮೆ ಈ ಥರ ಆತ್ಮಹತ್ಯೆ ಆಲೋಚನೆಗಳು ಬರ್ತಾವ, ಜೀವ ಬೇಡ ಅಂತ ಅನಿಸುತ್ತಾ ಅಂತ ಆಲ್ವೇಸ್ ಕೇಳೋದು ಬೆಟರ್. ಆಗ ಅವ್ರು ಕೆಲವೊಮ್ಮೆ ಓಪನ್ ಅಪ್ ಆಗ್ತಾರೆ. ಹೌದು, ನನಗೆ ಇತ್ತೀಚೆಗೆ ಯಾಕೋ ಎಂತ ಬೇಡ ಅಂತ ಅನಿಸ್ತದೆ, ಏನು ಬಿಸ್ನೆಸ್ ನಡೀತಾ ಇಲ್ಲ, ದುಡ್ಡಿಲ್ಲ, ನಮ್ಮವರಿಗೆ ಸ್ಯಾಲರಿ ಬರ್ತಾ ಇಲ್ಲ. ಈ ಒಂದು ಮಕ್ಕಳದ್ದು ತುಂಬ ಎಫೆಕ್ಟ್ ಆಗ್ತಿದೆ ಈ ಪೇರೆಂಟ್ಸ್ಗಳಿಗೆ. ಈ ಆನ್ಲೈನ್ ಕ್ಲಾಸಸ್ ಎಲ್ಲ ಒಂದು ಅವ್ರ ಟೈಮ್ ಪೇರೆಂಟ್ಸಿಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಯಾಕೆ 2 ಪೇರೆಂಟ್ ವರ್ಕಿಂಗ್ ಇರ್ತಾರೆ, ಮಕ್ಕಳು ಮನೆಯಲ್ಲಿರ್ತಾರೆ. ಅವರಿಗೆ 2 ಮೊಬೈಲ್ ಟ್ಯಾಬ್ ಬೇಕು, ಇವರ ಮೊಬೈಲನ್ನು ಕೊಟ್ಟಿರ್ತಾರೆ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಮಕ್ಕಳಿಗೆ ಪ್ರೊಜೆಕ್ಟ್ ಆಗಬೇಕು, ಇವ್ರಿಗೆ ಹೇಗೆ ಮಾಡೋದು ಗೊತ್ತಿಲ್ಲ. ಸೊ ಇದರಲ್ಲಿ ತುಂಬ ಗೊಂದಲಗಳು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಬರ್ತದೆ. ಮತ್ತು ಇವರಿಗೂ ಕೂಡ ಬರ್ತದೆ. ಆಫೀಸಲ್ಲಿ ಹೋಗಿರ್ತಾರೆ, ಇಲ್ಲಿಂದ ಕಾಲ್ ಬರ್ತದೆ, ಒಂದು ಪ್ರೊಜೆಕ್ಟ್ ಆಗಬೇಕು, ನೆಟ್ವರ್ಕ್ ಸರಿ ಇಲ್ಲ. ಸೊ ಇದರಿಂದಾಗಿ ಬೇರೆ ಬೇರೆ ಆ್ಯಂಗಲಲ್ಲಿ ಅಂತ ಹೇಳ್ಬೋದು, ಬೇರೆ ಆ್ಯಂಗಲಲ್ಲಿ ಅವರಿಗೊಂಥರ ಆತಂಕ ಹುಟ್ಟುತ್ತದೆ. ಈ ಕಡೆಯಿಂದ ಬರೀ ಮಕ್ಕಳು ಮಾತ್ರ ಮನೆಯಲ್ಲಿ, ಬೇರೆ ಯಾರು ಪೋಷಕರು ಹಿರಿಯರು ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಹೋಗುವಂಥ ಒಂದು ಆತಂಕ. ಹೌದು. ಮತ್ತು ಆ ಮೊಬೈಲ್ ಮಕ್ಕಳದ್ದು ಇನ್ನೊಂದು, ಮೊದಲು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ, ಮತ್ತು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ ಆಯಿತು ಫೋನಲ್ಲಿ. ನಮ್ಮ ಮಕ್ಕಳನ್ನೇ ನೋಡ್ತಾ ಇದ್ದೆ, ನಾವಿರುವಾಗ ನೋಡ್ತಾರೆ. ಆಗ ಬೇರೆ ಮಕ್ಕಳು ಆಫ್ ಮಾಡೋದು ನೋಡಿರ್ತೀವಿ ನಾವು ಅದರಲ್ಲಿ. ಆಗ ಟೀಚರ್ ಬೈತಾರೆ, ಅವರ ಹೆಸರು ಹೇಳ್ತಾರೆ, ಆನ್ ದ ವಿಡಿಯೋ ಅಂತ ಹೇಳ್ತಾರೆ. ಸೊ ಎಷ್ಟೋ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊಬೈಲನ್ನು ಆಫ್ ಮಾಡ್ತಾರೆ, ಅವರ ಪಾಡಿಗೆ ಆನ್ಲೈನ್ ಬರ್ತಾರೆ, ಮತ್ತು ಅವರ ಪಾಡಿಗೆ ಮೊಬೈಲನ್ನು ಬೇರೆ ದೃಶ್ಯಗಳನ್ನು ನೋಡೋದು, ಅಥವಾ ಬೇರೆ ನೆಟ್ಟನ್ನು ಗೇಮ್ಸ್ಗೆ ಹೋಗುವಂಥದ್ದು. ಮತ್ತು ಯಾಕಂತ ಹೇಳಿದ್ರೆ ಮೊಬೈಲಲ್ಲಿ ಇವತ್ತು ಒಂದೇ ಮೊಬೈಲಲ್ಲಿ 3-4 ಫ್ರೇಮ್ಗಳನ್ನು ಮಾಡಿಕೊಂಡು ಬೇರೆ ಬೇರೆ ಕಾರ್ಯಚಟುವಟಿಕೆಯಲ್ಲಿ ಎಂಗೇಜ್ ಆಗಲಿಕ್ಕೆ ಆಗುತ್ತೆ. ಸೊ ಮಕ್ಕಳು ಅದನ್ನೆಲ್ಲ ಅರ್ಥಕೊಂಡಿದ್ದಾರೆ. ಸೊ ಇವೆಲ್ಲವೂ ಕೂಡ ಒಂದು ಅದರಲ್ಲಿ ಇವನು ಕೆಲವು ಗೇಮ್ಸ್ ತುಂಬ, ಈ ಪಬ್ಜಿ ಗೇಮ್ ಅಂತ ಕೇಳಬೇಕು. ಪಬ್ಜಿ ಗೇಮು ಅದರಲ್ಲೆಲ್ಲ ಇದೆಲ್ಲ ಸೂಸೈಡ್ ಮಾಡೋದು, ಇದು ಬ್ಲೂ ವೇವ್ ಅಂತ ಪಬ್ಜಿ ಗೇಮ್. ಮತ್ತು ನೀವು ಕಳೆದ ತಿಂಗಳ ಆಲ್ಮೋಸ್ಟ್ 2 ತಿಂಗಳಾಗ್ತಾ ಬಂತು, ಭೋಪಾಲ್ನಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಭೋಪಾಲ್, 13 ವರ್ಷದ ಹುಡುಗ 13 ವರ್ಷದ ಹುಡುಗ ಸುಸೈಡ್ ಮಾಡಿಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಆತ ಮೊಬೈಲ್ ಗೇಮ್ ಕಂಟಿನ್ಯೂ ಆಗಿ ಅದನ್ನು ಆಡಿರ್ತಾನೆ ಅಥವಾ ಫಾಲೋ ಮಾಡಿರ್ತಾನೆ. ಅವನ ಪೋಷಕರ 50,000 ರೂಪಾಯಿ ಕಳ್ಕೊಳ್ತಾನೆ. 50,000 ರೂಪಾಯಿ. ಸೊ ಪೋಷಕರ ಜೊತೆಗೆ ಹೇಳಿರುವುದಿಲ್ಲ ಅವನು. ಸೊ ಕೊನೆಗೆ ಅವನಿಗೆ ಅದನ್ನು ಪೋಷಕರ ಜೊತೆಗೆ ಹೇಳಲಿಕ್ಕೆ ಸಾಧ್ಯವಾಗದೆ ಆತ ಸುಸೈಡ್ ಮಾಡಿಕೊಳ್ತಾನೆ. 13 ವರ್ಷದ ಬಾಲಕ. ಆಡ್ಲಿ ಒಂದು 7ನೇ ತರಗತಿ ಅಥವಾ ಆಸುಪಾಸು 8ನೇ ತರಗತಿಗೆ ರೇಂಜಿನ ಬಾಲಕ. ಸೊ ಅಂದರೆ ನೀವು ಹೇಳಿದಾಗೆ ಆ ಮೊಬೈಲ್ ಗೇಮ್ಸ್ ಕೂಡ ಮಕ್ಕಳನ್ನು ಯಾವ ರೀತಿ ಒಂದು ಅವರಿಗೆ ಕಾನ್ಸಂಟ್ರೇಷನ್ ತಪ್ತದೆ. ಅವರಿಗೆ ಕ್ಲಾಸ್ ಆಗ್ತಿರುವಾಗ ನೆಕ್ಸ್ಟ್ ನಾನು ಇದು ಕ್ಲಾಸ್ ಆದ ತಕ್ಷಣ ಆಡಬೇಕು, ಅಥವಾ ಕ್ಲಾಸ್ ನಡುವೆ ಆಡಕ್ಕೆ ಹೋಗ್ತಾರೆ, ಕಾನ್ಸಂಟ್ರೇಷನ್ ತಪ್ತಿದೆ. ಮತ್ತು ಅದೊಂದು ಕಂಟಿನ್ಯೂಸ್ ಆಡೋದ್ರಿಂದ ಅವರ ಮನಸ್ಥಿತಿ ಕೂಡ, ಅವರಿಗೂ ಕೂಡ ಒಂಥರ, ಈಗ ಮಕ್ಕಳಲ್ಲೂ ಕೂಡ ಖಿನ್ನತೆಗಳು ತುಂಬ ಜಾಸ್ತಿ ಆಗ್ತವೆ. ಈಗ ಗೇಮಿಂಗ್ ಇರ್ಬೋದು, ಸ್ಟಡಿ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಇದು ಕೂಡ ಮಕ್ಕಳಿಗೆ ಇದು ಬರುತ್ತೆ. ನೀವು ಹೇಳಿದಾಗೆ ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೇನೆ, ನಿಮ್ಗೆ ಕೇಳಿರ್ಬೋದು. ಈ ಪಬ್ಜಿ ಗೇಮಲ್ಲಿ ಇಬ್ಬರು ಆಟ ಆಡ್ತಾಯಿದ್ವಿ. ಅದು ಹತ್ತಿರ ಇರೋಗಿ ಇಬ್ಬರು ಆಟ ಆಡ್ತಾರೆ. ಸೊ ಇಬ್ಬರು ಆಟ ಆಡ್ತಿದ್ರು. ಇವನೇಳ್ತಾ ಒಬ್ಬನು ವಿನ್ ಆಗ್ತಾ ಇಲ್ಲ, ಇವನಿಗೆ ಸಿಟ್ಟು ಬಂತು. ಅದಕ್ಕೆ ಅವನಿಗೆ ಕಡ್ದು ಒಂದು ಗ್ರೌಂಡಿಗೆ ಕಡ್ದು ಒಟ್ಟಿಗೆ ಆಡೋಣ ಅಂತ ಆಡಿ ತಲಪಾಡಿಯಲ್ಲಿ ನಡೆದಂಥ ಘಟನೆ ಅದು ಇರಬೇಕು. ಇವನು ಸೋತ ಅವ್ನು ಕೊಂದೇ ಹಾಕಿದ್ದವನು. ಸೊ ಇಂಥ ಒಂದು ಕ್ರೂರ ವ್ಯಕ್ತಿಗೆ ಹೋಗ್ತಿರುವಾಗ ಮಕ್ಕಳು ಈ ಗೇಮಿಂದ ಯಾವ ಲೆವೆಲ್ಗೆ ಹೋಗ್ತಾರಂತ ಹೇಳೋದು ಭಾರಿ ಬೇಜಾನ್ ಸಂಗತಿ. ಇನ್ನೊಂದು ವಿಚಾರ ನೀವು ಹೇಳಿದಾಗೇ, ಈ ಆನ್ಲೈನ್ ತರಗತಿಯ ಮೂಲಕ ಅದು ಎಷ್ಟು ಒಳ್ಳೆಯದು, ಅದರಷ್ಟೇ ಜೊತೆಗೆ ಅದು ಕೆಟ್ಟದನ್ನು ಕೂಡ ಸೃಷ್ಟಿ ಮಾಡಿದೆ. ಒಂದು ಮಗುವಿನ ಅಥವಾ ಒಂದು ಹೆಣ್ಣು ಮಗುವಿನ ಫೋನ್ ನಂಬರ್ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಸೊ ನಮಗೆ ಇದೇ ವೇದಿಕೆಯಲ್ಲಿ ಚೈಲ್ಡ್ ಲೈನ್, ಮಕ್ಕಳ ಈ ರೀತಿ ಆತಂಕಕ್ಕೆ ಒಳಗಾದಾಗ ರಕ್ಷಣೆ ಮಾಡುವಂಥ ವಿಭಾಗದವರು ಹೇಳಿರುವಂಥದ್ದು. ಅದು ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಹೆಣ್ಮಗಳು
ಹೈಸ್ಕೂಲ್ ಆಸುಪಾಸಿನ ಹೆಣ್ಮಗಳು. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಕೆ ಪೋಷಕರಿಗೆ ಏನನ್ನು ಹೇಳೋದಿಲ್ಲ. ಹೌದು. ಬಟ್ ಭಾರಿ ಪೋಷಕರಿಂದ ಅಡಗಿಸಿಟ್ಟುಕೊಂಡು ಫೋನನ್ನು ಒಳಗಡೆ ಮನೆಯ ಒಳಗಡೆ ಒಬ್ಬಳೇ ರೂಮಲ್ಲಿ ಮಾತಾಡುವಂಥದ್ದು, ಬಾತ್ರೂಮಲ್ಲಿ ಮಾತಾಡುವಂಥದ್ದು, ಹೊರಗಡೆ ಹೋಗಿ ಮಾತಾಡುವಂಥದ್ದು ಅಂತ. ಕೊನೆಗೆ ಏನೋ ಒಂದು ಆಕಸ್ಮಿಕವಾಗಿ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಕಾರಣಕ್ಕಾಗಿ ಅದು ಪೋಷಕರಿಗೆ ಗೊತ್ತಾಗಿ ನೋಡುವಾಗ ಆಕೆಯ ನಂಬರನ್ನು ಯಾರೋ ಥರ್ಡ್ ಪಾರ್ಟಿ ಹೊರಗಿನವರಿಗೆ ಗೊತ್ತಾಗಿದೆ, ಈಕೆ ಒಬ್ಬಳು ಹೆಣ್ಮಗಳು ಅಂತಲೂ ಗೊತ್ತಾಗಿದೆ. ಸೊ ಈ ರೀತಿಯ ಬೇರೆ ಬೇರೆ ಗೇಮಿಂಗ್ನವರು ಇವಳಿಗೆ ಡೈಲಿ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ರು. ಕರೆಕ್ಟ್. ಅದು ಎಷ್ಟು 10-20 ಜನ, ಒಬ್ಬರಲ್ಲ. ಸೊ ಕೊನೆಗೆ ಎಲ್ಲಿ ತನಕ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ನೀನು ನಿನ್ನ ನೇಕೆಡ್ ಫೋಟೋ ನಮಗೆ ಕಳಿಸಿಕೊಡಬೇಕು, ಬೆತ್ತಲೆ ಫೋಟೋ ನಮಗೆ ಕಳುಹಿಸಿಕೊಡ್ಬೇಕಂತ ಆ ಹೆಣ್ಮಗಳಿಗೆ ಒತ್ತಾಯ. ನೀನು ಇದನ್ನು ನಿನ್ನ ಪೋಷಕರಿಗೆ ಹೇಳಿದರೆ ನಿಮ್ಮ ಪೋಷಕರನ್ನು ನಾವು ಕೊಲ್ತೇವೆ ಅಂತ. ಸಣ್ಣ ಮಗುವಿಗೆ ಈ ಕೊಲ್ಲುವುದು, ಯಾರೋ ಬರ್ತಾರೆ ಅಂತ ಹೇಳೋದು ವಿಪರೀತ ಆತಂಕ. ಯಾವುದನ್ನೂ ಪೋಷಕರ ಜೊತೆಗೆ ಹೇಳಿಕೊಳ್ಳಿಕ್ಕೆ ಆಗಲಿಲ್ಲ. ಹೌದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಆ ಮಗು ಏನೋ ಸುಸೈಡ್ ಮಾಡುವಂಥ ಸನ್ನಿವೇಶ ಎದುರಾಗಿತ್ತು. ಏನೋ ಅಚಾನಕ್ಕಾಗಿ ಇವರ ಕೈಗೆ ಸಿಕ್ಕಿ ಮತ್ತೆ ಕೌನ್ಸಿಲಿಂಗ್ ಮಾಡಿ ಇಡೀ ಪ್ರಕರಣವನ್ನು ಭೇದಿಸಿದರು. ಹೌದು. ಇಂಥ ಸುಮಾರು ಈಗ ನಮಗೆ ಇದು ಗೊತ್ತಾದ ವಿಷಯ, ಗೊತ್ತಾಗದೇ ಇರುವಂಥ ವಿಷಯ ಸುಮಾರು ಇರ್ತವೆ ಈ ಮಕ್ಕಳಲ್ಲಿ. ಮೊಬೈಲಿಂದ ಇರ್ಬೋದು, ಅಥವಾ ಈ ಥರ ನೀವು ಹೇಳಿದಾಗೆ ಟಾರ್ಚರ್ ಮಾಡಿರೋದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಸೊ ಎಸ್, ಇವೆಲ್ಲ ಬೇರೆ ಬೇರೆ ನಮ್ಮ ಇವತ್ತಿನ ಸನ್ನಿವೇಶಗಳಲ್ಲಿ ಕೋವಿಡ್ನಿಂದ ನಾವು ಮಾತುಕತೆಯನ್ನು ಆರಂಭಿಸಿ ಸರ್, ಈಗ ಆವಾಗ ನೀವು ಹೇಳಿದ್ರೆ ಎಸ್, ಆತಂಕ, ಒಂಥರ ಫೋಬಿಯೋ ಕಾರಣವಾಗುವಂಥದ್ದು. ಇವನ್ ಈಗ ಡ್ರಿಂಕ್ಸ್, ಮದ್ಯಪಾನ ಅಥವಾ ಡ್ರಗ್ಸ್, ಇದು ಕೂಡ ಕಾರಣ ಆಗುತ್ತಾ ಆತ್ಮಹತ್ಯೆಗೆ? ಖಂಡಿತ. ಯಾಕಂತ ಹೇಳಿದ್ರೆ ಇದೊಂದು ಸೈಕಲ್ ಅಂತ ಹೇಳ್ಬೋದು. ಈ ಡ್ರಿಂಕ್ಸ್ ನಾರ್ಮಲಿ ಓಕೆ, ಜನರು ಸ್ವಲ್ಪ ಸೋಷಿಯಲ್ ಡ್ರಿಂಕ್ ಅಂತ ಮಾಡ್ತಾರೆ, ಕೆಲವರಿಗೆ ಅದು ಹ್ಯಾಬಿಟ್ ಆಗ್ತದೆ, ಅದರಿಂದ ಮತ್ತೆ ಅವರಿಗೆ ಅಡಿಕ್ಷನ್ ಅಂತ ಬರುತ್ತೆ. ಈ ಅಡಿಕ್ಷನ್ ಆಗೋರು ಯಾರಂತ ಹೇಳಿದ್ರೆ ಹೆಚ್ಚಾಗಿ ಡಿಪ್ರೆಷನ್ ಇರೋರು ಅಡಿಕ್ಷನ್ ಆಗೋದು. ಈ ನಾರ್ಮಲ್ ಇದು ಸಾಧಾರಣ ಅಡಿಕ್ಷನ್ಗೆ ಬರೋಲ್ಲ, ಸೋಷಿಯಲ್ ಡ್ರಿಂಕ್ ಮಾಡ್ತಾರೆ ಬಿಡ್ತಾರೆ. ಈ ಡಿಪ್ರೆಷನ್ ಅವ್ರಿಗೆ ಯಾಕೆ ಅಡಿಕ್ಷನ್ ಬೇಗ ಆಗುತ್ತೆ ಅಂತ ಹೇಳಿದ್ರೆ, ಇವರು ಡ್ರಿಂಕ್ಸ್ ಮಾಡುವ ಈ ಡಿಪ್ರೆಷನಲ್ಲಿ ಹೆಚ್ಚಾಗಿ ಲಕ್ಷಣ ಏನಂತ ಹೇಳಿದ್ರೆ ಹೆಚ್ಚಾಗಿ ಅವ್ರಿಗೆ ಬೇಜಾರು ಇರ್ತದೆ, ಖುಷಿ ಅಂತ ಇರೋದಿಲ್ಲ, ಯಾವುದೇ ಒಳ್ಳೆ ವಿಷಯ. ಬಟ್ ಡ್ರಿಂಕ್ಸ್ ತಗೊಳ್ಳೋರಿಂದ ಖುಷಿ ಕೊಡ್ತದೆ. ಸೊ ಇದೇನಾಗ್ತದೆ ಅವರಿಗೆ ಅಂತ ಹೇಳಿದ್ರೆ, ಕುಡಿದೇ ಖುಷಿ ಕೊಡ್ತದೆ, ಮತ್ತು ಕುಡಿತಾರೆ. ಸೊ ಹೆಚ್ಚಾಗಿ ಇದು ಕುಡಿತಾರೋ ಅವ್ರಿಗೆ ಮತ್ತೆ ಡಿಪ್ರೆಷನ್, ಚಟಕ್ಕೆ ಬೀಳ್ತಾರೆ. ಈ ಚಟಕ್ಕೆ ಬೀಳೋದು ಜಾಸ್ತಿ. ಮತ್ತು ಡ್ರಿಂಕ್ಸ್ ಕೂಡ ಹಾಗೆ, ಇದು ನಾವು ಇದು ಮಾಡಿದ ಕೂಡ ಡ್ರಿಂಕ್ಸ್ ಇಟ್ಸ್ CNS ಡಿಪ್ರೆಸೆಂಟ್, ನಮ್ಮ ಬ್ರೈನಿಗೆ ಡಿಪ್ರೆಷನ್ ಮಾಡ್ತದೆ. ಆಲ್ಕೋಹಾಲ್ ತುಂಬ ಸಮಯ ಕುಡಿದವರು ಒಂದು ಡಿಪ್ರೆಷನ್ ಬರ್ತದೆ, ಈ ಡಿಪ್ರೆಷನ್ ಆಗಿ ಪುನಃ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾರೆ. ಇದೊಂದು ಸೈಕಲ್ ಅಂತ ಹೇಳ್ತೀವಿ. ಸೊ ಅದರಿಂದ ಹೆಚ್ಚಾಗಿ ಒಮ್ಮೆ ಅವರು ಇದಕ್ಕೆ ಹೋಗಿಬಿಟ್ಟು ಅವರು ಅದರಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಒಂದು ಆಲ್ಕೋಹಾಲ್. ಮತ್ತು ಡ್ರಗ್ಸ್ ಕೂಡ ಹಾಗೆ. ಈಗ ಡ್ರಗ್ಸಲ್ಲಿ ಸಾಧಾರಣ ಗಾಂಜಾ ಅಂತ ಇದೆ, ಗಾಂಜಾದಲ್ಲಿ ಅಷ್ಟೇನೋ ಪ್ರಾಬ್ಲಮ್ ಬರೋದಿಲ್ಲ. ಇದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತೇವೆ. ಸ್ಟಾರ್ಟಿಂಗಲ್ಲಿ ಅದನ್ನು ಕೊಡಿಸ್ತಾರೆ, ಅದು ಏನದು ದೊಡ್ಡ ತೊಂದರೆ ಅಲ್ಲ ಅಂತ ಹೇಳಿ ಮತ್ತೆ ಕೇವಲ 100 ರೂಪಾಯಿಗೆ ಕೊಡ್ಲಿಕ್ಕೆ ಆಗುತ್ತೆ. ಹೌದು. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಏನೋ ಆದಿ ಬೀದಿಗಳಲ್ಲಿ ಕಾಲೇಜಿನ ಆಸುಪಾಸಿನಲ್ಲಿ 100 ರೂಪಾಯಿ ಕೊಟ್ಟರೆ ಕೂಡ ಗಾಂಜಾ ಸಿಗುತ್ತೆ ಅನ್ನುವಂಥದ್ದು ಲೋಕಕ್ಕೆ ಗೊತ್ತಿರುವಂಥ ವಿಚಾರ ಆಗಿಬಿಟ್ಟಿದೆ. ಕರೆಕ್ಟ್. ಸೊ ನೀವು ಹೇಳುವಂಥದ್ದು ಅದೊಂದು ಸ್ಟೆಪ್ಪಿಂಗ್ ಸ್ಟೋನ್. ಅದರಿಂದ ಮತ್ತೆ ಬೇರೆ ಹೈಯರ್ ಡ್ರಗ್ಸ್ಗಳಿರ್ತವೆ. ಈಗ ಇದು ಇರ್ಬೋದು, ಓಪಿಯಾಯ್ಡ್ಸ್ ಅಂತ ಇರ್ಬೋದು, ಮಾರ್ಫಿನ್ ಇಂಜೆಕ್ಷನ್, ಹೆರೋಯಿನ್ ಇಂಜೆಕ್ಷನ್ ಅಂತ ಕೇಳ್ಬೋದು. ಅದೇ ಗ್ರೂಪಿಗೆ ಒಂದು ಕಾಫ್ ಸಿರಪ್ ಇರ್ತದೆ, ಕೋಡಿನ್ ಕಾಫ್ ಸಿರಪ್ ಅಂತ. ಈ ಕಾಫ್ ಸಿರಪ್ ಅಂತ ಕೂಡ ಅದೇ ಎಫೆಕ್ಟ್ ಇರುತ್ತೆ. ಅದಕ್ಕೆ ಕೆಲವರು ಅದನ್ನು ಕಾಫ್ ಸಿರಪನ್ನು ಈಗ ಮೆಡಿಕಲಲ್ಲಿ ಬ್ಯಾನ್ ಆಗಿದೆ. ಮೊದಲು ಈ ಕಾಫ್ ಸಿರಪ್ ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿತ್ತು, ಯಾಕಂದರೆ ಜನರು ಬಂದು ಅದನ್ನು ಕೇಳ್ತಾ ಇತ್ತು, ಈ ಸ್ಟೂಡೆಂಟ್ ಮತ್ತು ಇದು ಅದರಲ್ಲಿ ಅಂತ ಜನರಲ್ಲಿ ನಾವು ಕಾಫ್ ಬಂದು ಒಂದು 2 ಸ್ಪೂನ್ ತಗೋತೀವಿ. ಇದು ಹಾಗಲ್ಲ, ಇವ್ರು ಏನು ಮಾಡ್ತಾರೆ, ಒಮ್ಮೆಲೆ 3 ಬಾಟ್ಲ್ ಕುಡಿತಾರೆ, ಆಗ ಅದರದ್ದು ಫುಲ್ ಇಫೆಕ್ಟ್ ಬರ್ತದೆ. ಸೊ ಇದರಲ್ಲಿ ಕೂಡ ಈ ಸ್ಟೂಡೆಂಟ್ ಪಾಪ್ಯುಲೇಷನಲ್ಲಿ ಅಥವಾ ಕೆಲವರಿಗೆ ವ್ಯಸನಿಗಳು ಈ ಥರ ಮಾಡ್ತಾರೆ. ಮತ್ತು ಕೆಲವು LSD ಅಂತ ಬರ್ತದೆ, ಅದರಲ್ಲಿ ಟ್ಯಾಬ್ಲೆಟ್ ಫಾರ್ಮ್ ಬರುತ್ತೆ. ಮತ್ತು ಕೆಲವು ಪಾರ್ಟಿಗೆ ಹೋಗುವಾಗ ಅದನ್ನು ಮಿಕ್ಸ್ ಮಾಡಿ ಕೊಡೋದು ಇರುತ್ತೆ, ಪಾರ್ಟಿ ಡ್ರಗ್ ಅಂತ ಬರ್ತದೆ, ಕಾಂಬಿನೇಷನ್ ಆಫ್ ಡ್ರಗ್ಸ್ ಬರ್ತದೆ. ಇನ್ನು ಕೆಲವು ಕೊಕೇನ್ ಅಂತ ಬರ್ತದೆ, ಕೊಕೇನನ್ನು ಮೂಗಲ್ಲಿ ಇನೇಲ್ ಮಾಡ್ತದೆ, ಇನೇಲ್ ಮಾಡಿ ಕೂಡಲೇ ಅವರಿಗೆ ಎಫೆಕ್ಟ್ ಕೊಡ್ತದೆ. ಮತ್ತು ಆ್ಯಂಫಿಟಮಿನ್ ಅಂತ ಒಂದು ಬರ್ತದೆ, ಆ್ಯಂಪ್ ಅಂತ ಬರ್ತದೆ, ಮೆತ್ ಅಂತ ಹೇಳ್ತಾರೆ. ಸೊ ಇಂಥದ್ರಲ್ಲಿ ಬೇರೆ ಬೇರೆ ಡ್ರಗ್ಸ್ಗಳನ್ನು ಇನಿಷಿಯಲಿ ಒಳ್ಳೆಯದಾಗುತ್ತೆ, ಆಮೇಲೆ ಏನಾಗುತ್ತೆ ಅದರ ಡ್ರಗ್ ಪವರು ಅದು ತುಂಬ ಡೇಂಜರ್. ಯಾಕಂತ ಹೇಳಿದ್ರೆ ಅದರ ಪವರು ಇಳಿದ ಕೂಡಲೇ ಅವರು ಡೌನ್ ಆಗಿಬಿಡ್ತಾರೆ. ಪುನಃ ಅದನ್ನು ತೊಗೊಳ್ಳಿಕ್ಕೆ ಆಲ್ಕೋಹಾಲ್ ಆದರೂ ಆಲ್ಕೋಹಾಲ್ ಮತ್ತು ಗಾಂಜಿಯಲ್ಲಿ ಅಷ್ಟೇನು ಎಫೆಕ್ಟ್ ಬರಲ್ಲ, ಬಟ್ ಇದರಲ್ಲಿ ಎಫೆಕ್ಟ್ ಕೂಡಲೇ ಡೌನ್ ಆಗಿಬಿಡ್ತಾರೆ, ಅವ್ರಿಗೆ ಬೇಕು ಅಂತ ಅನ್ಸುತ್ತೆ. ಅದರಿಂದಾಗಿ ಡ್ರಗ್ಸಿಗೊಮ್ಮೆ ಬಿದ್ದರೆ ಅವರಿಂದ ಅವರು ಬಲಿ, ಅಂದರೆ ಎಷ್ಟೋ ಲೇಡೀಸು ಇರ್ಬೋದು, ಅವರು ಅದಕ್ಕೆ ಬಲಿಯಾಗಿ ಬಿಡ್ತಾರೆ. ಆಮೇಲೆ ಯಾರು ಸೆಲ್ಲರ್ ಇರ್ತಾರೆ ಅವ್ರು ಏನು ಹೇಳಿದಾಗೆ ಕೇಳ್ತಾರೆ, ಯಾಕಂದರೆ ಅವರಿಗೆ ಬೇಕು.
ಅದು ಶಾರ್ಟ್ ಆ್ಯಕ್ಟಿಂಗ್ ಮತ್ತು ಅದರ ಇಫೆಕ್ಟು ತುಂಬ ಇರುತ್ತೆ. ಅದು ಇಫೆಕ್ಟ್ ಮುಗಿದ ತಕ್ಷಣ ಅವರಿಗೆ ಏನೇನಾಗಿಬಿಡ್ತದೆ, ಸಿಕ್ಕಾಪಟ್ಟೆ ವಿಡ್ರಾವಲ್ ಬರ್ತದೆ. ಸೊ ಅದರಿಂದಾಗಿ ಇದು ಕೂಡ ಈ ಥರ ಸಿಗದಾಗೆಲ್ಲ ಆತ್ಮಹತ್ಯೆಗೆ ಮಾಡಿಕೊಳ್ಳುವಂಥ ಸನ್ನಿವೇಶಗಳು ತುಂಬ ಇರ್ತವೆ. ಒಂದು ಹಂತದಲ್ಲಿ ಡ್ರಗ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಹೌದು ಹೌದು. ಮತ್ತು ಆಲ್ಕೋಹಾಲಲ್ಲಿ ಕೂಡ ಆಲ್ಕೋಹಾಲ್ ಕುಡಿಯುವಾಗ ಕೆಲವರಿಗೆ ಈ ಜಾಸ್ತಿ ಆಲೋಚನೆ ಬರ್ತದೆ, ಕೆಲವು ಹಿಂದಿನ ಆಲೋಚನೆಗಳು ಬರ್ತವೆ. ಮತ್ತು ಎಷ್ಟೋ ಮಂದಿ ಈ ಡ್ರಿಂಕ್ಸ್ ಆತ್ಮಹತ್ಯೆ ಮಾಡಬೇಕಂತ ಇದ್ದರೆ ಡ್ರಿಂಕ್ಸ್ ಮಾಡ್ತಾರೆ. ಯಾಕಂದ್ರೆ ಆಗ ಧೈರ್ಯ ಬರುತ್ತೆ ಅಂತ. ಡ್ರಿಂಕ್ಸ್ ಮಾಡಿ ಎಷ್ಟೋ ಮಂದಿ ಕೇಳಿರ್ಬೋದು ನೀವು, ಡ್ರಿಂಕ್ಸ್ ಮತ್ತು ವಿಷಾಪಾಷಣ ಡ್ರಿಂಕ್ಸ್ ಮಾಡಿ ವಿಷಾಪಾಷಣ ಮಾಡಿರ್ತಾರೆ. ಮತ್ತು ಕೆಲವೊಮ್ಮೆ ಜಂಪ್ ಮಾಡುವ ಹೈಟಿಂದ ಜಂಪ್ ಮಾಡಿರ್ಬೋದು. ಸೊ ಇವರೆಲ್ಲ ಡ್ರಿಂಕ್ಸ್, ಅವರಿಗೆ ಒಂದು ಡ್ರಿಂಕ್ಸ್ ಮಾಡಿ ಈ ಥರ ಬರ್ತದೆ. ಒಂದು ಡ್ರಿಂಕ್ಸ್ ಮಾಡಿ, ಇನ್ನೊಂದು ಆಲ್ಕೋಹಾಲ್ ವಿಡ್ರಾವಲ್ ಅಂತ ಹೇಳ್ತೇವೆ. ಈ ಎಡಿಕ್ಷನ್ ಆಗಿರ್ತಾರೆ, ಅವ್ರು ಸಡನ್ನ ಬಿಡ್ತಾರೆ. ಸಡನ್ನ ಬಿಡೋ ವಿಡ್ರಾವಲ್ ಆಗಿ ಅವ್ರಿಗೆ ಡೆಲಿರಿಯಮ್ ಅಂತ ಹೇಳ್ತೇವೆ. ಅಂದರೆ ಅವ್ರಿಗೆ ಏನಂತ ಮಾತಾಡೋದು ಗೊತ್ತಾಗಲ್ಲ, ಎಲ್ಲೋ ಓಡೋದು, ಯಾರಂತ ಪರಿಚಯ ಆಗೋದಿಲ್ಲ, ಏನೋ ಬಂದಾಗ ಆಗೋದು. ಅವರಿಗೆ ಈಗ ಸಪೋಸ್ ಬಿಲ್ಡಿಂಗ್ ಮೇಲೆ ಹೋದ್ರೆ ಅವ್ರಿಗೆ ಹಾರಿಯೇ ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡ್ತೀನಿ ಅಂತ. ಒಂದೆರಡು ಇನ್ಸಿಡೆಂಟ್ ಆಗಿದೆ ಈಗ ಮಂಗಳೂರಿನ ಆಸ್ಪತ್ರೆಯಲ್ಲಿ. ಅಡ್ಮಿಟ್ ಆಗಿರ್ತಾರೆ, ICU ಇರ್ತಾರೆ, ಡೆಲಿರಿಯಮ್ ಆಗಿ ಬಿಡ್ತಾರೆ. ಆಗ ಅವರು ಏನು ಕಿಟಕಿಯಲ್ಲಿ ಹರಿಬಿದ್ದು, ಅಂದರೆ ಅದು ಸುಸೈಡ್ ಅಲ್ಲ, ಅದು ಆಕ್ಸಿಡೆಂಟಲ್ ಅಂತ ಹೇಳ್ತೇವೆ. ಸೊ ಇಂಥದ್ದು ಗೊತ್ತೇ ಇಲ್ಲ. ಈಗ ಡಿಮೆನ್ಷಿಯಾ ಅಂತ ಹೇಳ್ತೇವೆ, ಈ ಬ್ರೈನ್ ಕೆಲವರು ವೀಕ್ ಆಯಿತು, ಪ್ರಾಯದವರು ಮರೆತು ಹೋಗುವಂಥ ಇದಿರ್ತದೆ. ಇವರಲ್ಲಿ ಕೂಡ ಈ ಥರ ಕೆಲವೊಮ್ಮೆ ಸೂಸೈಡಲ್ ಆ್ಯಕ್ಟ್ ಆಗುವ ಚಾನ್ಸ್ ಇರುತ್ತೆ, ಯಾಕಂದರೆ ಇವ್ರಿಗೆ ಗೊತ್ತಿರೋದು ಏನು ಮಾಡ್ತೀವಿ ಅಂತ. ಸೊ ಇದು ಕೂಡ ಮತ್ತು ಕಾಯಿಲೆ ಭಯ, ಆವಾಗಲೇ ನೀವು ಹೇಳಿದ್ರಿ, ಬೇರೆ ಬೇರೆ ಕಾಯಿಲೆಯ ಭಯದಿಂದ ಕೂಡ ಆತ್ಮಹತ್ಯೆಗೆ ಶರಣಾಗುವಂಥದ್ದು. ಹೌದು. ಈಗ ಬೇರೆ ಮನೋರೋಗಗಳು, ಬೇರೆ ಏನಾದರೂ ಬೇರೆ ಕೆಲವು ಇರುತ್ತೆ. ನೀವು OCD ಅಂತ ಕೇಳ್ಬೋದು, ಗೀಳು ರೋಗ, ಗೀಳು ಮನೋರೋಗ. ಅದಲ್ಲಂತ ಹೇಳಿದ್ರೆ ಒಂದು ಯೋಚನೆ ಬರ್ತಾ ಇರ್ತದೆ ಮನುಷ್ಯನಿಗೆ. ಆ ಯೋಚನೆ ಬಂದರೆ ರಿಪೀಟಾಗಿ ಬರ್ತದೆ, ಮನಸ್ಸಿನ ಹೋಗೋದೇ ಇಲ್ಲ, ಅದೇ ವಿಚಾರ. ನಾನು ನಿಮ್ಮ ಹತ್ರ ಮಾತಾಡಿ ನನಗೇನೋ ಬೇರೆ ಒಂದು ವರ್ಡ್ ಬರ್ಬೋದು, ಅಥವಾ ಏನೋ ಒಂದು ಇನ್ಸಿಡೆಂಟ್ ನೆನಪಾಗೋದು, ಅದೇ ನಾನು ನಿಮ್ಮ ಹತ್ರ ಮಾತಾಡಿ ನನಗೆ ಅದು ಬರ್ತದೆ. ಅದು ಒಬ್ಸೆಷನ್ ಅಂತ ಹೇಳ್ತೇವೆ. ಇನ್ನು ಕಂಪಲ್ಷನ್ ಮಾಡಿದ್ದು, ಮುಟ್ಟಿದನ್ನೇ ಮುಟ್ಟೋದು. ಒಂದು ವಸ್ತುವನ್ನು ನೀಟಿದೆ ಹೀಗೆ ಮಾಡಬೇಕು, ನೀವು ಬಂದು ಈಚೆ ಮಾಡಿ ನನಗೆ ಸಿಟ್ಟು ಬರುತ್ತೆ, ಎಲ್ಲ ನೀಟಿರಬೇಕು. ನಾನು ಲಾಕ್ ಚೆಕ್ ಮಾಡಿದರೆ ಅದು ಸರಿ ಇದೆಯಾ ಇಲ್ವ ಅಂತ ಮತ್ತೆ ಚೆಕ್ ಮಾಡುವಂಥದ್ದು. ಹೌದು, ಗೀಳು ಅಂತ ಹೇಳ್ತೇವೆ ನಾವು. ಗೀಳು ಅಂತ. ಕೈ ತೊಳಿತಾ ಇರೋದು, ಒಂದು ಸ್ನಾನ ಮಾಡಲಿಕ್ಕೆ 2-3 ಗಂಟೆ ತಗೊಳ್ಳೋರು ಇರ್ತಾರೆ, ಇದು ಗೀಳು ರೋಗ ಅಂತ. ಇದರಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತದೆ ಅದಕ್ಕಿಂತ. ಬಟ್ ಕೆಲವರಿಗೆ ಇನ್ನೊಂದು ವಿಚಿತ್ರ ಗೀಳು, ನೀವು ಕೇಳಿದರೆ ಎಲ್ಲೋ ಗೊತ್ತಿಲ್ಲ, ನಾವು ಬ್ಲೆಪ್ರಮಸ್ ಥಾಟ್ಸ್ ಅಂತ ಹೇಳ್ತೇವೆ. ನಾವು ದೇವರಿಗೆ ಪ್ರೇ ಮಾಡುವಾಗ ಅವರಿಗೆ ಕೆಟ್ಟ ಯೋಚನೆ ಬರ್ತದೆ. ದೇವರಿಗೆ ಉಗುಳ್ಬೇಕು, ದೇವರಿಗೆ ಹೊಡಿಬೇಕು, ದೇವರ ಮೇಲೆ ಲೈಂಗಿಕ ಆಸಕ್ತಿ ಹುಟ್ಟು. ಅವ್ರಿಗೆ ಮನಸ್ಸಿಲ್ಲ, ಬಟ್ ಅವರು ನೋಡುವಾಗ ನಾನು ಆ ಥರ ಮಾಡ್ತೇನೆ ಅಂತ ಅವ್ರಿಗೆ ಮನಸ್ಸಲ್ಲಿ ಬರೋದು. ಇದನ್ನು ಅವ್ರ ಮನಸ್ಸಲ್ಲಿ ಎಷ್ಟು ನೊಂದ್ಕೊಳ್ತಾರೆ ಅಂತ ಹೇಳಿದರೆ, ಇದನ್ನು ಯಾರು ಹೇಳುವಾಗಿಲ್ಲ, ನಾನು ತಪ್ಪು ಮಾಡಿದ್ದೀನಿ, ನನಗೆ ಪನಿಷ್ಮೆಂಟ್ ಆಗ್ತದೆ ಅಂತೇಳಿ ಇದರಿಂದ ಆತ್ಮಹತ್ಯೆಗೆ ಹೋಗ್ಬೇಕಂತ ಅನ್ಸೋರು ಇರ್ತಾರೆ. ಇನ್ನು ಕೆಲವು ತಾಯಂದ್ರಿಗೆ ಬರ್ತದೆ, ಮಕ್ಕಳನ್ನು ಕೊಲ್ಲಬೇಕಂತ ಅನ್ಸೋದು, ಮಕ್ಕಳಿಗೆ ಹೊಡಿಬೇಕಂತ ಅನ್ಸೋದು, ಮಗುವನ್ನು ತೆಗೆದು ಬಿಸಾಡು ಅಂತ ಅನ್ಸೋದು. ಅವ್ರಿಗೆ ಮನಸ್ಸಿಲ್ಲ, ಅವ್ರಿಗೆ ಅದನ್ನು ಎಷ್ಟು ಹೆದರಿಕೆ ಆಗ್ತದೆ ಅಂತ ಹೇಳಿದ್ರೆ, ಈ ಥರ ಮನೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಏನಂತ, ಇವ್ರಿಗೇನು ಆಗಿದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಕೂಡ ಅವರಿಗೊಂದು ಕೆಲವೊಮ್ಮೆ ನಾನು ಇಂಥದ್ದೆಲ್ಲ ಆಲೋಚನೆ, ನಾನು ಯಾಕೆ ಬದುಕಿರಬೇಕು, ನಾನು ಸಾವಿದಿಲ್ಲ ಅಂತ ನನ್ನೊಳಗೆ ಏನೋ ಒಂದು ಕೆಟ್ಟ ಆಲೋಚನೆಗಳು ಬರುತ್ತೆ. ಅದು ಅವರಿಗೆ ಅದನ್ನು ನೀವು ಹೇಳಿದಾಗೆ ಉದ್ದೇಶಪೂರ್ವಕವಾಗಿ ಮಾಡಿಕೊಳ್ಳುವಂಥದ್ದಲ್ಲ, ಅದು ಗೀಳು ರೋಗ ಅಂತ ಹೇಳೋದು ಅದಕ್ಕೆ. ಯಾಕಂದರೆ ಅವರಿಗೆ ಅವರ ಥಾಟ್ಸ್ ಅಲ್ಲ ಆಲೋಚನೆ, ಅವ್ರಿಗೆ ಬರ್ತದೆ, ಅವ್ರಿಗೆ ಕಂಟ್ರೋಲ್ ಇಲ್ಲ, ಆಲೋಚನೆ ಮೇಲೆ ಕಂಟ್ರೋಲ್ ಇಲ್ಲ. ಅದರಿಂದಾಗಿ ಕೂಡ ಅವರಿಗೆ ತುಂಬ ಇದು ಅವರು ಯಾರ ಹತ್ರ ಹೇಳೋದು ಬರೋ ನಮ್ಮ ಹತ್ರ ಮಾತ್ರ ಹೇಳ್ತಾರೆ ಸೈಕ್ಯಾಟ್ರಿಸ್ಟ್. ಯಾಕಂದರೆ ಮಾತಾಡಿಸಿದಂತ ಹೇಳ್ಬೋದು. ಹೌದು. ಫಸ್ಟಿಗೆ ಬಂದು ಓಪನ್ ಅಪ್ ಆಗ್ತಾರೆ? ಇಲ್ಲ, ಫಸ್ಟಿಗೆ ಓಪನ್ ಅಪ್ ಆಗೋದಿಲ್ಲ. ಬಟ್ ನಾವು ಯೂಶ್ವಲಿ ನಮ್ಗೆ ಗೊತ್ತಾಗೋದು, ನಾವು ಕೇಳೇ ಬಿಡ್ತೇವೆ. ಈ ರಿಪೀಟೆಡ್ ಆಲೋಚನೆ ಬರುತ್ತಾ, ಬೇಡೋದು ಯೋಚನೆ ಬರುತ್ತಾ ಅಂತ ಕೇಳುವಾಗ ಕೆಲವರು ಬಾಯ್ಬಿಡ್ತಾರೆ. ಕೆಲವೊಮ್ಮೆ ನಾವು ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಬರ್ತಿದ್ದೆ, ನಮಗೇನೋ ಒಂದು ಕ್ಲೂ ಸಿಕ್ಕಿದ್ರೆ ನಾವು ಫ್ಯಾಮಿಲಿ ಮೆಂಬರ್ ಹೊರಗೆ ಕಳಿಸಿದ್ರೆ ಒಬ್ಬರತ್ತೆ ಕೂತ್ಕೊಂಡು ಮಾತಾಡ್ತೀವಿ, ಆಗ ಕೆಲವರು ಓಪನ್ ಅಪ್ ಆಗ್ತಾರೆ. ಈ ಥರ ಎಲ್ಲ. ಎಸ್ ಡಾಕ್ಟರ್, ಈಗ ನಾವು ಅನೇಕ ಕಾರಣಗಳು, ಯಾವ ಕಾರಣಗಳು, ಯಾವ ಗುಣಲಕ್ಷಣಗಳೆಲ್ಲ ನೀವು ಮುಂದೆ ಇಟ್ರಿ. ಎಸ್, ಈಗ ಆತ್ಮಹತ್ಯೆಯನ್ನು ತಡೆಯುವ ಅಥವಾ ಪ್ರತಿಬಂಧಿಸುವ ನಿಟ್ಟಿನಲ್ಲಿ ಯಾರ್ಯಾರು ಏನೇನು ಮಾಡಬೇಕು, ಹೇಗೆ ಮಾಡ್ಬೋದು ಅಂತ. ಅದೇ ನಾನು ಹೇಳಿದಾಗ ಆಗ ಫಸ್ಟೇ ಹೇಳಿದೆ, ವಾರ್ನಿಂಗ್ ಸೈನ್ಸ್ ಅಂತ. ನಾವು ಯಾರಾದರೂ ವ್ಯಕ್ತಿಗೆ ಈ ಥರ ಇದ್ದಲ್ಲಿ, ಆ ವಾರ್ನಿಂಗ್ ಸೈನ್ಸ್ ಇದ್ದಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನೋಡಬೇಕು.
ಯಾಕಂದರೆ ಅವ್ರಿಗೆ ಯಾರ ಹತ್ರ ಹೇಳೋದಂತ ಗೊತ್ತಿರೋದಿಲ್ಲ. ಅವ್ರ ಹತ್ರ ಕರೆದು ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಕೂತ್ಕೊಂಡು ಮಾತಾಡಬೇಕು, ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಯಾಕಂದರೆ ಅವರು ಫಸ್ಟ್ ಇನ್ಸ್ಟಂಟಲ್ಲಿ ಹೇಳೋದಿಲ್ಲ. ಸೊ ಅವರಿಗೆ ಹೇಳಿ ನಾನಿದ್ದೇನೆ, ಎನಿ ಟೈಮು ನಿಂಗೆ ಏನು ಬೇಕಿದೆ ಹೆಲ್ಪು ಹೇಳು ಅಂತೆಲ್ಲ ಸ್ವಲ್ಪ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡಿದರೆ ಆಗ ಅವ್ರು ಕೆಲವೊಮ್ಮೆ ವಿಷಯ ಹೇಳುವ ಚಾನ್ಸಸ್ ಇರುತ್ತೆ. ಮತ್ತು ಅವರನ್ನು ಯಾಕಂದರೆ ಒಂದು ದಿವಸ ಕೆಲವೊಮ್ಮೆ ಅವ್ರು ಮಾಡುವ ಒಂದು ದಿವಸದಲ್ಲೇ ಒಂದು ಜೀವ ಹೋಗೋ ಚಾನ್ಸ್ ಇರುತ್ತೆ. ಸೊ ನಮಗೆ ಒಂದು ಡೌಟ್ ಇದ್ದರೆ ಅವ್ರು ನಮ್ಮ ಫ್ರೆಂಡ್ ಆಗಿರ್ಬೋದು, ನಮ್ಮದು ಎಷ್ಟೇ ಕೆಲಸ ಇದ್ದರೂ ಅವ್ರ ಜೊತೆ ಸ್ವಲ್ಪ ಕೂರಿ ಅವನದು ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಮಾತಾಡಿ ಅವನಿಗೆ ಏನು ತೊಂದರೆ ಆಗುತ್ತಿದೆ ಅಂತ ಕೇಳಿ, ಮತ್ತು ಅವರನ್ನು ಬೇಕಿದ್ದರೆ ಕೌನ್ಸಿಲರ್ ಆಗಿರ್ಬೋದು ಅಥವಾ ಇವನು ಒಂದು ದೇವಸ್ಥಾನದ ಭಟ್ರ ಹತ್ರ ಕರ್ಕೊಂಡೋಗಿ ಅವರಿಗೊಂದು ಪೂಜೆ ಮಾಡಿಸಿದ್ರು ಅವರಿಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತದೆ ಹೇಳ್ತಾರೆ. ಅದು ಪರಿಹಾರ ಕಂಪ್ಲೀಟ್ ಪರಿಹಾರ ಆಗುತ್ತೆ. ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಖಾಲಿ ಅದರಲ್ಲಿ ಹೀರಾಗುತ್ತೆ. ಅದಕ್ಕೇನು ಕೌನ್ಸಿಲಿಂಗ್ ಮಾಡುವವರು ಕೂಡ ಹೇಳ್ತಾರೆ, ನೀವು ಕೂಡ ಹೇಳ್ತೀರಿ, ಏನು ನಿಮ್ಮ ಕಷ್ಟ ಸುಖಗಳನ್ನು ಸ್ವಲ್ಪ ಶೇರ್ ಮಾಡಿಕೊಳ್ಳಿ ಅಂತ, ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ. ಕರೆಕ್ಟ್. ನಾವು ಅದಕ್ಕೆ ಟಾಕ್ ಥೆರಪಿ ಅಂತ ಹೇಳ್ತೀವಿ. ಟಾಕ್ ಥೆರಪಿ. ಯಾರಿಗೆ ಈ ಥರ ಆಲೋಚನೆ ಬರ್ತದೆ ಅದನ್ನು ಹೇಳಿ, ಬೇರೆಯವ್ರು ಹೇಳಿ, ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಮನಕಲ್ಲಿ ಇಟ್ಕೊಂಡು ಅದೇ ಒಂದು ಕೊರಗ್ತದೆ, ಅದರಲ್ಲಿ ಒಂದು ಖಿನ್ನತೆ ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಮಲ್ಲಿ ಎಷ್ಟೋ ಮಂದಿ ಬರ್ತಾರೆ, ಅವರು ಬಂದು ಆತ್ಮಹತ್ಯೆ ಅಂತಲ್ಲ, ಅವರ ಪ್ರಾಬ್ಲಮ್ಸನ್ನು ಬರ್ತಾರೆ, ಬಂದು ನಮ್ಮ ಹತ್ರ ಮಾತಾಡಿದ ತಕ್ಷಣ ಅವರ ಅರ್ಧ ಕಾಯಿಲೆ ಗುಣ ಆಗ್ತದೆ, ಉಳಿದ ಟ್ರೀಟ್ಮೆಂಟ್ ಮತ್ತೆ. ಯಾಕಂದ್ರೆ ಅವ್ರು ಇಷ್ಟವ್ರಿಗೆ ಯಾರ ಹತ್ರ ಹೇಳಿದ್ದು, ನಾನಾಗ ಹೇಳಿದಾಗೆ ವೈದ್ಯರನ್ನು ನೋಡಿಯೇ ಹೌದೌದು ಒಂದು ತೃಪ್ತಿ ಆಗುತ್ತೆ. ತೃಪ್ತಿ ಮತ್ತೆ ಹೇಳಿದ ಮೇಲೆ ಅವರಿಗೆ ಒಂದು ಮನಸ್ಸಲ್ಲಿ ಇರ್ತದೆ, ಯಾರ ಹತ್ರ ಹೇಳಿರೋದಿಲ್ಲ ಹೇಳಿ. ಸೊ ಟಾಕ್ ಥೆರಪಿ ಅಂತೇಳಿ ನಾವು ಎಲ್ರಿಗೂ ಹೇಳ್ತೇವೆ, ಈ ಥರ ಇರುವ ನಿಮ್ಮ ಮನಸ್ಸಲ್ಲಿ ಎಂಥ ಇದ್ದರೂ ನಿಮ್ಮ ಕ್ಲೋಸ್ ಯಾರಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಅವ್ರಿಗೆ ಹೇಳಿ. ಆಗ ನಿಮಗೊಂದು ಪರಿಹಾರ, ಅವ್ರಿಗೇನಂತ ಪರಿಹಾರ ಸಿಗ್ತದೆ. ಒಂದು ಇದು ಮಾಡಬೇಕಾಗ್ತದೆ. ಎರಡನೇದಾಗಿ ಅವ್ರದ್ದು ನಾವು ಎನಲೈಸ್ ಮಾಡಬೇಕು, ಅವ್ರಿಗೆ ಏನೆಲ್ಲ ಇದೆ. ನಾವು ಆ್ಯಸ್ ಎ ಸೈಕ್ಯಾಟ್ರಿಸ್ಟ್ ಏನು ಮಾಡ್ತೇವೆ ಅಂತ ನಾವು ಎನಲೈಸಿಸ್ ಮಾಡಿದ್ರೆ ಅವ್ರಿಗೆ ಏನು ಕಾಯಿಲೆ ಇದೆ ಅಂತ, ಕಾಯಿಲೆ ಏನಾದರೂ ಇದೆಯಾ ಅಂತ. ಸೊ ಈ ಥರ ಖಿನ್ನತೆ ವೆರಿ ಕಾಮನ್. ಮತ್ತು ನಾನು ಹೇಳಿದ ಬೇರೆ ಆಲ್ಕೋಹಾಲ್ ಇರ್ಬೋದು, ಅದಕ್ಕೆ ನಾವು ಯೂಶ್ವಲಿ ಟ್ರೀಟ್ಮೆಂಟ್ ಕೊಡ್ತೇವೆ ಅವರಿಗೆ. ಈಗ ಸಣ್ಣ ಪ್ರಾಯದ ಮಕ್ಕಳು ಸಾಮಾನ್ಯವಾಗಿ ಅವರಿಗೆ ಅದನ್ನು ಶೇರ್ ಮಾಡಲಿಕ್ಕೆ ಬರುವುದಿಲ್ಲ, ಅಥವಾ ಅಷ್ಟು ಮೆಚ್ಯೂರ್ ಆಗಿರೋದಿಲ್ಲ. ಇವತ್ತಿನ ಸಂದರ್ಭದಲ್ಲಾದರೆ ನಾನು ಆಗಲೇ ಹೇಳಿದಾಗೆ ಒಂದು ಮೊಬೈಲ್ನ ಚಟ, ಮತ್ತೊಂದು ಇವತ್ತು ಈ ಡ್ರಗ್ಸ್ ಅನ್ನುವಂಥದ್ದು, ಅದು ಸಣ್ಣ ಏಜಿನವರಿಗೆ ಕೂಡ ಈಗ ಕೈಗೆ ಸಿಗುವಂಥ ಪರಿಸ್ಥಿತಿ ಆಗಿದೆ. ಸೊ ಅಂಥ ಮಕ್ಕಳನ್ನು ನಾವು ಈ ರೀತಿಯ ಏನು ಪ್ರಲೋಭನೆಗೆ ಒಳಗಾಗದ ರೀತಿಯಲ್ಲಿ ಏನು ಮಾಡಬಹುದು, ಅಥವಾ ಈ ರೀತಿಯ ಒಂದು ಆತ್ಮಹತ್ಯೆಯ ಸನ್ನಿವೇಶದಿಂದ ಅವರನ್ನು ಹೊರಗೆ ತರುವ ನಿಟ್ಟಿನಲ್ಲಿ ಏನೇನು ಮಾಡ್ಬೋದು, ಅಥವಾ ಪೋಷಕರು ಏನು ಮಾಡಬೇಕು? ಅದೇ ನೀವು ಹೇಳಿದಾಗೆ ಮಕ್ಕಳು ಅವರು ತನಗೆ ಸಾಯಬೇಕು ಅಥವಾ ನನಗೆ ಏನೊಂದು ಈ ಥರ ಇದೆ ಅಂತ ಹೇಳೋದಿಲ್ಲ. ಮಕ್ಕಳಲ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ ನೋಡಬೇಕಾಗ್ತದೆ. ಅವ್ರದ್ದು ಚೇಂಜಸ್ ಇರುತ್ತೆ. ಅವರು ಸಡನ್ ಇರಿಟೇಷನ್ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ಹೇಳಿದಂತ ಕೇಳೋದು, ಆ ಸ್ಟಡೀಸಲ್ಲಿ ಅವರ ಮಾರ್ಕ್ ಕಡಿಮೆ ಆಗಿ ಶುರು ಮಾಡ್ತದೆ, ಶಾಲೆಗೆ ಹೋಗೋಕ್ಕೆ ಕೇಳೋದಿಲ್ಲ, ಫ್ರೆಂಡ್ಸ್ ಹತ್ರ ಆಟ ಆಡಲಿಕ್ಕೆ ಹೋಗೋದಿಲ್ಲ, ಆಟ ಆಡೋದು ಗಲಾಟೆ ಮಾಡಿ ಬರ್ತಾರೆ. ಸೊ ಇಂಥದ್ದಲ್ಲಿರುವಾಗ ಅವ್ರಿಗೇನೋ ಪ್ರಾಬ್ಲಮ್ ಇರಬೇಕಂತ ನಾವು ಅವ್ರ ಹತ್ರ ಕೂತ್ಕೊಂಡು ಮಾತಾಡಬೇಕು. ಪೇರೆಂಟ್ಸ್ ಅವರನ್ನು ಮಕ್ಕಳನ್ನು ಫ್ರೆಂಡ್ಸ್ ಥರ ಇಟ್ಕೊಂಡು ಅವ್ರ ಹತ್ರ ಸಮಾಧಾನದಲ್ಲಿ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಏನಾಗುತ್ತೆ ಅಂತ ಅವರು ಸಿಟ್ಟು ಮಾಡುವಾಗ ಪೇರೆಂಟಿಗೆ ಸಿಟ್ಟು ಬೈದು ಬಿಡ್ತಾರೆ, ಹೊಡೆದು ಬಿಡ್ತಾರೆ, ಆಗ ಅವರು ಏನು ಮಾಡೋಕ್ಕೆ ಹೋಗಲ್ಲ. ಸೊ ಅದು ಜಾಸ್ತಿ ಆಗುತ್ತೆ. ನಾವು ಅವ್ರ ಹತ್ರ ಕೂತ್ಕೊಂಡು ಅವ್ರ ಹತ್ರ ಫ್ರೆಂಡ್ಸ್ ರೀತಿಯಲ್ಲಿ ಮಾತಾಡಿ, ಅವರು ಕೂಡ ನೀವು ಹೇಳಿದಾಗ ಒಂದೇ ಸತಿ ಕೆಲವೊಮ್ಮೆ ಹೇಳೋದಿಲ್ಲ, ಯಾಕೆ ಮತ್ತು ಅವ್ರ ಹತ್ರ ನಿಧಾನ ಮಾತಾಡಿ ಇದು ಮಾಡಬೇಕಾಗುತ್ತೆ. ಮತ್ತು ನೀವು ಹೇಳಿದಾಗೆ ಮೊಬೈಲ್ ಕೂಡ ಅವರಿಗೆ ಅರ್ಥ ಈಗ ಆ ಮಕ್ಕಳಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪೇರೆಂಟ್ಸ್ ಏನೇ ಹೇಳೋದು ಮಕ್ಕಳು ಎಲ್ಲ ನೆಗೆಟಿವ್ ಒಪ್ಪೋದಿಲ್ಲ. ನೀನು ಮಾಡಬೇಡ ಅಂತ ಹೇಳಿದರೆ ಒಪ್ಪೋದಿಲ್ಲ. ಬಟ್ ಅವರಿಗೆ ಇದರಿಂದ ಏನು ತೊಂದರೆ ಇದೆ ಅಂತ ನಾವು ಹೇಳಿಕೊಡ್ಬೇಕು ಅಷ್ಟೇ ವಿನಃ ಮಾಡಬೇಡ ಅಂತ ಹೇಳಿದ್ರೆ ಕೇಳೋದು. ಬೇಡ ಅಂತ ಹೇಳಿದ್ರೆ ಮಾಡಿ ನೋಡ್ತಾರೆ. ಯಾಕಂದರೆ ಮಾಡುವಂಥದ್ದು ಮಕ್ಕಳ ಗುಣಧರ್ಮನೇ ಅದು, ಎಕ್ಸ್ಪೆರಿಮೆಂಟ್ ಮಾಡಿ ನೋಡುವಂಥದ್ದು. ಯಾಕಂದರೆ ಆ ಮಗುವಿಗೆ ನಾನು ಮಾಡಿ ತಪ್ಪು ಅಂತ ಅನಿಸೋದಿಲ್ಲ, ನಾನು ಮಾಡಿ ಸರಿ ಅಂತ ಅನಿಸೋದು. ಸೊ ಪೇರೆಂಟ್ಸ್ ಆಗಿ ನಾವು ಅವರಿಗೆ ಅದು ತಪ್ಪು ಅಂತ ಮಾಡಿಕೊಂಡು ಹೇಗೆ ಅಂತ ಹೇಳಬೇಕಂತ ಹೇಳಿದ್ರೆ ಅದರ ಬಗ್ಗೆ ನಿಧಾನ. ಬಟ್ ಅದು ಒಂದೊಂದು ಸತಿ ಕೇಳೋದಿಲ್ಲ. ಬಟ್ ಆದರೂ ಕೂಡ ನಾವು ಅವರಿಗೆ ಈ ಥರ ನೋಡ್ಬೋದು. ಬಟ್ ನೀನು ಟೈಮ್ ಶೆಡ್ಯೂಲ್ ಮಾಡಬೇಕು, ಇಷ್ಟರಿಂದ ಇಷ್ಟು ಟೈಮ್ವರೆಗೆ ನೋಡ್ಕೋಬೇಕು, ಮತ್ತು ಯಾವುದೆಲ್ಲ ಒಳ್ಳೊಳ್ಳೆ ಸೈಟ್ಸ್ ಎಲ್ಲ ನೋಡ್ಬೋದು. ಇಂಥದ್ದೆಲ್ಲ ಸ್ವಲ್ಪ ಅವರಿಗೆ ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಸ್ವಲ್ಪ ಅದರಿಂದ ಒಪ್ತಾರೆ. ಎಸ್. ಈಗ ಬಹುತೇಕ ಸಂದರ್ಭದಲ್ಲಿ ನೀವು ಕೂಡ ಆರಂಭದಲ್ಲಿ ಉಲ್ಲೇಖ ಮಾಡಿದರೆ ಫೈನಾನ್ಷಿಯಲ್ ಪ್ರಾಬ್ಲಮಿಂದಾಗಿ ಸುಸೈಡ್ ಮಾಡುವಂಥದ್ದು. ಹೌದು. ವ್ಯಾಪಾರಸ್ಥರು ಇರ್ಬೋದು, ಅಥವಾ ಸಾಮಾನ್ಯ ಜನರು ಇರ್ಬೋದು, ಉದ್ಯೋಗಸ್ಥರು ಇರ್ಬೋದು. ಈ ಟೆಂಡೆನ್ಸಿಯಿಂದ ಒಬ್ಬ ವ್ಯಕ್ತಿಯನ್ನು ಆರ್ಥಿಕವಾಗಿ ಸೋತ ವ್ಯಕ್ತಿ, ಫೈನಾನ್ಷಿಯಲ್ ಆಗಿ ಸೋತ ವ್ಯಕ್ತಿ ಆತ್ಮಹತ್ಯೆ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಹೌದಾ? ಅಂಥವನನ್ನು ಹೊರಗೆ ತರಬಹುದು ಹೇಗೆ ಅಂತ ಅದು ಮೇಯ್ನ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವರಿಗೆ ಒಂದು ಸೊಲ್ಯೂಷನ್ ಅಂದರೆ ಆ ದುಡ್ಡು ಸಿಕ್ಕಿದ್ರೆ ಹುಷಾರಾಗ್ತಾನೆ ಅವನು, ಅದು ನಾವು ಕೊಡೋಕ್ಕಾಗಲ್ಲ. ಸೊ ಅವರಿಗೆ ಏನು ಇದು ಮಾಡಬೇಕಂತ ಹೇಳಿದ್ರೆ, ಬಟ್
ಎಸ್ಪೆಷಲಿ ಈ ಕೊರೋನಾ ಪರಿಸ್ಥಿತಿ ನಾವು ಏನು ಮಾಡ್ತಾ ಹೇಳ್ತೀವಿ, ನೀವು ಒಬ್ಬರೇ ಅಲ್ಲ, ನಿಮ್ಮಾಗೆ ಸುಮಾರು ಮಂದಿ ಇದ್ದಾರೆ. ಈಗ ನೀವು ಊರಲ್ಲಿ ನೀವು ಒಬ್ಬರೇ ಫೈನಾನ್ಷಿಯಲ್ ಲಾಸ್ ಆಗಿದ್ದೀರಿ, ಎಸ್ ಆಫ್ ಕೋರ್ಸ್ ಇಂಥದ್ದು ಬರುತ್ತೆ. ನಾವೀಗ ನೋಡ್ಕೊಳ್ಬೇಕು, ಈಗ ಕೊರೋನಾ ಬಂದು ಎಲ್ಲರಿಗೆ ಎಫೆಕ್ಟ್ ಆಗಿದೆ. ಸೊ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ. ಯಾವಾಗ ಈ ವೇವ್ಸ್ ಎಲ್ಲ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ನಮಗೆ ಅದರಿಂದ ಹೊರಗೆ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಬೇಕಾಗುತ್ತೆ. ಸೊ ಹಾಗೆ ಅವರ ಹತ್ರ ಮಾತಾಡಿ ಏನು ಮಾಡ್ತೇವೆ. ಮತ್ತು ಅದೇ ಆಲ್ವೇಸ್ ಹೆಲ್ತ್ ಮುಖ್ಯ. ನಮ್ಮ ಲೈಫು ಅಂತೇಳಿ ನಮಗೆ ದುಡ್ಡು ಯಾವತ್ತೂ ಗಳಿಸ್ಬೋದು, ಹೆಲ್ತ್ ಅಂತ ಹೇಳುವಂಥದ್ದು ಮುಖ್ಯವಾಗಿರ್ತದೆ. ನಾವು ಎಷ್ಟೋ ಎಕ್ಸಾಂಪಲ್ ಕೊಡ್ತೀವಿ, ಎಷ್ಟೋ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಂಪ್ಲೀಟ್ ಡೌನ್ ಆಗಿ ಮತ್ತೆ ರಿಕವರ್ ಆದವರು ಇರ್ತಾರೆ. ಮಂಗಳೂರಲ್ಲಿ ಕೆಲವರದ್ದು ನೋಡಿರ್ತೀವಿ, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಬಿಲ್ಡರ್ಸ್ ಎಲ್ಲ ಆಗಿರ್ಬೋದು, ಕಂಪ್ಲೀಟ್ ಇದಾಗಿರೋದು. ಮತ್ತು ಬಟ್ ಈಗ ಕೊರೋನಾದಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ. ಇಲ್ಲದೆ ಡೆಫಿನೆಟ್ಲಿ ಇಂಥದ್ದೆಲ್ಲ ಏರುಪೇರು, ಲೈಫ್ ಅಂತ ಹೇಳಿದ್ರೆ ಏರುಪೇರು ಇದ್ದೇ ಇರುತ್ತೆ. ಒಂದು ಕತ್ತಲಿದ್ದರೆ ನೆಕ್ಸ್ಟ್ ಬೆಳಕು ಬಂದೇ ಬರಬೇಕಾಗುತ್ತೆ. ಸೊ ಅಂಥದ್ದೆಲ್ಲ ಸ್ವಲ್ಪ ಹೇಳಿ ಅವರಿಗೆ ಇದು ಮಾಡ್ತೀವಿ. ಖಂಡಿತ ಎಲ್ಲ ಕಷ್ಟ ಸುಖಗಳ ಜೊತೆಗೆ ಬದುಕುವಂಥದ್ದಂತೆ ಅದೇ ಬದುಕು. ಹೌದು, ಎಲ್ಲ ದಿವಸವೂ ಸುಖನೇ ಇರುತ್ತೆ ಅನ್ನೋದನ್ನು. ಎಸ್, ಮತ್ತು ಚಾಲೆಂಜಸ್ ಅನ್ನುವಂಥದ್ದು ಅದೊಂದು ಬದುಕಿನ ದಾರಿಯಲ್ಲಿ ಬರುವಂಥದ್ದೇ, ಸಿಗುವಂಥದ್ದೇ. ಇದು ಡಾಕ್ಟ್ರೆ, ಮನುಷ್ಯನನ್ನು ಹೊರತುಪಡಿಸಿ ಬೇರೆ ಯಾವ ಜೀವಿಗಳು ಕೂಡ ಈ ಆತ್ಮಹತ್ಯೆಯ ಬಗ್ಗೆ ಮಾಡೋದಿಲ್ವೋ ಅಥವಾ ಚಿಂತನೆ ಎಸ್, ಬೇರೆ ಜೀವಿಗಳಿಗೆ ಅದರ ಮಿದುಳು, ಬ್ರೈನ್ ಮನುಷ್ಯರಷ್ಟು ವಿಕಾಸವಾಗಿಲ್ಲ ಅಂತ ನಾವು ಹೇಳ್ತೇವೆ. ಬಟ್ ಎಲ್ಲೂ ಕೂಡ ಅಂಥ ಪ್ರಸಂಗಗಳು ನಡೆಯೋದಿಲ್ಲ. ಇಲ್ಲ, ಯಾಕಂತ ಹೇಳ್ದೇನೆ, ಈಗ ಪ್ರಾಣಿಗಳಿಗೆ ಏನು ಬೇಕು? ಊಟ, ನಿದ್ದೆ ಮತ್ತು ಲೈಂಗಿಕ ಕ್ರಿಯೆ, ಇದು ಮೂರೇ ಎಲ್ಲ ಪ್ರಾಣಿಗಳಿಗೂ ಅಷ್ಟೇ ಬೇಕಿರೋದು. ಮನುಷ್ಯನಿಗೆ ಅದೆಲ್ಲ ಇದೆ, ಬಟ್ ಮನುಷ್ಯನಿಗೆ ಜಾಸ್ತಿ ಬೇಕು, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬೇಕು. ಈಗ ಯಾವುದು ಎಷ್ಟೇ ಸೋಲಿ, ಅವನಿಗೆ ಊಟಕ್ಕಿದೆ, ನಿದ್ದೆಗೆ ಇದೆ, ಮತ್ತು ಫ್ಯಾಮಿಲಿ ಅಥವಾ ಏನೋ ಇರುತ್ತೆ, ಜೀವನ ಮಾಡಲಿಕ್ಕೆ ಆಗುತ್ತೆ. ಬಟ್ ಅವರು ಸೊಸೈಟಿಯನ್ನು ನೋಡ್ತಾರೆ. ನನಗೆ ಇಲ್ಲ, ನನ್ನ ಮನೆ ಇಲ್ಲ, ನನ್ನ ಗಾಡಿ ಇಲ್ಲ, ಜನರು ಮಾತಾಡ್ತಾರೆ, ಹಾಗೆ ಅದರಿಂದಾಗಿ ಇದು ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಈಗ ಎಲ್ರಿಗೊಂದು ಸಾಧಾರಣ ಒಂದು ಮನೆ ದೊಡ್ಡ ಇಲ್ಲದ್ರೆ ಸಣ್ಣದ ದುಡ್ಡು ಇರುತ್ತೆ. ಆದರೆ ನನ್ನ ಮನೆ ಹತ್ತಿರದ ಒಂದು ದೊಡ್ಡ ಕಾರ್ ಇದೆ, ನನಗಂತ ಕಾರ್ ಬೇಕು, ನನಗೆ ದೊಡ್ಡ ಆಸ್ತಿ ಬೇಕು, ಮನೆ ದೊಡ್ಡದೇ ಇರಬೇಕು, ಅತಿ ಆಸೆ. ಇಂಥದ್ದು ಪ್ರಾಣಿಗಳಲ್ಲಿ ಬರೋದಿಲ್ಲ. ಬಟ್ ಪ್ರಾಣಿಗಳಿಗೆ ಈ ಮಾನಸಿಕ ಕಾಯಿಲೆ ಬರೋದಿಲ್ಲ ಅಂತ, ಪ್ರಾಣಿಗಳಿಗೂ ಮಾನಸಿಕ ಕಾಯಿಲೆ ಬರುತ್ತೆ, ಪ್ರಾಣಿಗಳಿಗೂ ಡಿಪ್ರೆಷನ್ ಬರುತ್ತೆ. ಈಗ ನಾಯಿ ಇರ್ಬೋದು, ಬೆಕ್ಕಿ ಇರ್ಬೋದು, ಅಂಕಿ ಇರ್ಬೋದು, ಇದಕ್ಕೆಲ್ಲ ಡಿಪ್ರೆಷನ್ ಬರುತ್ತೆ, ಸೈಕೋಸಿಸ್ ಬರುತ್ತೆ. ಸೈಕೋಸಿಸ್ ಸಂಶಯದ ಕಾಯಿಲೆ. ಸಂಶಯದ ಕಾಯಿಲೆ ಮನುಷ್ಯನಿಗೆ ಹೇಗೆ ಬರುತ್ತೆ ಅದೇ ಥರ ಪ್ರಾಣಿಗಳಿಗೂ ಕೂಡ ಬರುವಂಥ ಚಾನ್ಸ್ ಇದೆ. ಬಟ್ ನೀವು ಹೇಳಿದೆ ಅವ್ರಿಗೆ ಸುಸೈಡ್ ಮಾಡಬೇಕಂತಂಥದ್ದು ಏನು ಅನಿಸೋದಿಲ್ಲ. ಬಟ್ ಹೌದು, ಯಾಕಂದ್ರೆ ಅವರಿಗೆ ಗೊತ್ತಿರೋದಿಲ್ಲ ಯಾವ ಸಾಯೋದು ಹೇಗೆ ಅಂತ ಗೊತ್ತಿಲ್ಲ. ಅವರಿಗೆ ಊಟ ಸಿಕ್ಕಿದ್ರಾಯ್ತು, ನಿದ್ದೆ ಮಾಡಿದ್ರಾಯ್ತು, ಅಷ್ಟೇ. ಎಸ್, ಮನುಷ್ಯನಿಗೆಲ್ಲ ಗೊತ್ತಾಗಿ ಈಗ ಸೋತದ್ದು. ಹೌದು, ಮನುಷ್ಯ ಅದೊಂದು ಹೇಳಲಿಕ್ಕೆ ಹಿಡಿದು ಈ ಸಂಶಯದ ಕಾಯಿಲೆಯಲ್ಲಿ ಮನುಷ್ಯರು ಸುಸೈಡ್ ಮಾಡುವಂಥದ್ದು ಇರುತ್ತೆ. ಸುಸೈಡು ಇರುತ್ತೆ, ಹೋಮಿಸೈಡ್ ಇರುತ್ತೆ. ಹೋಮಿಸೈಡ್ ಅಂದರೆ ಕೊಲ್ಲೋದು. ಎಸ್ಪೆಷಲಿ ಈ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇರ್ಬೋದು, ಸಂಶಯ ಜಾಸ್ತಿ ಆದ ತಕ್ಷಣ ಅದರಿಂದಾಗಿ ಕೂಡ ಒಂದು ಸುಸೈಡ್ಗೆ ಹೋಗುವಂಥದ್ದು ಇರುತ್ತೆ. ಎಸ್ ಡಾಕ್ಟ್ರೆ, ನಾನು ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡುವ ಸಂದರ್ಭದಲ್ಲಿ ನೀವು ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ಆತ್ಮಹತ್ಯೆ ತಡೆ ದಿವಸದ ಅಥವಾ ಈ ಒಂದು ಆತ್ಮಹತ್ಯೆಯ ವಿರುದ್ಧ ಜಾಗೃತಿ ಮೂಡಿಸುವಂಥ ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಆತ್ಮಹತ್ಯೆ ಅಂತ ಹೇಳಿದ ತಕ್ಷಣ ಅದನ್ನು ಸೀರಿಯಸ್ ಆಗಿ ಪರಿಗಣಿಸಬೇಕು. ಅಟ್ ದ ಸೇಮ್ ಟೈಮು ಸ್ಟಿಗ್ಮಾ ಇರಬಾರ್ದು. ಆತ್ಮಹತ್ಯೆ ಅವರಿಗೆ ನಾವು ಸಹಾಯ ಮಾಡಲಿಕ್ಕೆ ನೋಡಬೇಕು. ಯಾವುದೇ ವೈದ್ಯಕೀಯ ಖಿನ್ನತೆ ಇರ್ಬೋದು, ಬೇರೆ ಕಾಯಿಲೆ ಅದನ್ನು ನಾವು ಸ್ಟಿಗ್ಮಾ ತೆಗಿಬೇಕು. ನಾವು ಅದಕ್ಕೆ ಹೋರಾಡಬೇಕು, ಅದನ್ನು ಜಯಿಸಲಿಕ್ಕೆ ನೋಡಬೇಕು, ಅದಕ್ಕೆ ನೋಡಬೇಕು. ಹೌದು, ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಇರ್ಬೋದು. ಈಗ ಸೈಕ್ಯಾಟ್ರಿಸ್ಟಲ್ಲಿ ಹೋಗೋದಂತ ಹೇಳಿದ್ರೆ ಅಥವಾ ಕೌನ್ಸಿಲರ್ ತೊಗೊಳ್ಳೋದು ಸ್ಟಿಗ್ಮಾ ಇದೆ, ಅದೆಲ್ಲ ಹೋಗಾಡಿಸ್ಬೇಕು. ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಇದು ವೆರಿ ಇಂಪಾರ್ಟೆಂಟ್. ಎಷ್ಟೇ ಇದ್ದರೂ ಅವರು ಒಂದು ನಿಯಮಿತವಾಗಿ ನಿದ್ದೆ ಮಾಡೋದು, ಹೇಳೋದು, ಆಹಾರ, ರೆಗ್ಯುಲರ್ ಎಕ್ಸಸೈಸ್. ಬೆಳಿಗ್ಗೆ ಒಂದು ಎಕ್ಸಸೈಸ್ ಮಾಡಿದ ತಕ್ಷಣ ಅವರಿಗೆ ಒಂದು ಬಾಡಿಯಲ್ಲಿ ಎಂಡೋರ್ಫಿನ್ಸ್ ಅಂತ ರಿಲೀಸ್ ಆಗ್ತದೆ. ಇದೆಲ್ಲ ಮಾಡೋದು ಉಲ್ಲಾಸ ಬರುತ್ತೆ, ಬದುಕಿನಲ್ಲಿ ಜೀವನ ಉಲ್ಲಾಸ. ಮತ್ತು ಟೈಮ್ ಶೆಡ್ಯೂಲ್, ಅವರು ಇಡೀ ದಿವಸ ಮಾಡೋ ರೀತಿಯನ್ನು ಒಂದು ಟೈಮ್ ಶೆಡ್ಯೂಲ್ ಆಗಿ ಮಾಡಿಕೊಂಡ್ರೆ. ಮತ್ತು ಎಕ್ಸ್ಪೆಕ್ಟೇಷನ್, ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡೋದು. ಪ್ರಾಬ್ಲಮ್ ಬರುವಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಬೇಕು. ಸೊಸೈಟಿಗೆ ಸ್ವಲ್ಪ ಹೆದರಬೇಕು, ತುಂಬ ಹೆದರಬಾರ್ದು. ಈ ಥರ ಎಲ್ಲ. ಮತ್ತು ನಮಗೆ ಕ್ಲೋಸ್ ಫ್ರೆಂಡ್ಸ್ ನೆಟ್ವರ್ಕ್ ಇರಬೇಕು. ಧಾರ್ಮಿಕ ಚಟುವಟಿಕೆ ಮಾಡೋದನ್ನ ಚೆನ್ನಾಗಾಗುತ್ತದೆ. ಮತ್ತು ಒಂದು 4 ಮಂದಿ ನೆಟ್ವರ್ಕ್ ಮಾಡ್ತಾ ಇದ್ದರೆ ನಮ್ಮ ಜೀವನ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಿ. ಕಾರ್ಯ ಚಟುವಟಿಕೆ, ವ್ಯಾಯಾಮ, ಯೋಗ, ಅಧ್ಯಾತ್ಮ ಎಲ್ಲವೂ ಕೂಡ ಈ ಒಂದು ಬ್ರೀದಿಂಗ್ ಎಕ್ಸಸೈಸ್, ಪ್ರಾಣಾಯಾಮ ಅಂತ ಹೇಳ್ತೀವಿ. ಪ್ರಾಣಾಯಾಮ ನಾವು ಎಲ್ಲರಿಗೂ ಹೇಳ್ತೇವೆ, ಯಾಕಂದರೆ ಅದರಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ, ಮೂಡ್ ಇಂಪ್ರೂವ್ಮೆಂಟ್ ಆಗ್ತದೆ, ಎಲ್ಲ ರೀತಿಯಲ್ಲಿ ಚೆನ್ನಾಗಾಗ್ತದೆ. ಎಸ್ ಡಾಕ್ಟ್ರೆ, ತುಂಬ ತುಂಬ ಸುವಿವರವಾಗಿ
ಜನ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ, ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು, ಯುವಜನರು ಮತ್ತು ವಯಸ್ಕರು, ಆರ್ಥಿಕವಾಗಿ ಸೋತವರು ಅಥವಾ ಬೇರೆ ಬೇರೆ ಕಾರಣದಿಂದಾಗಿ. ಎಲ್ಲದಕ್ಕೂ ಪರಿಹಾರ ಇದೆ. ಎಲ್ಲದಕ್ಕೂ ನಮ್ಮಲ್ಲೇ ಪರಿಹಾರ ಇದೆ. ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಅಥವಾ ರಿಫ್ರೆಶ್ ಮಾಡಿಕೊಳ್ಳುವಂಥದ್ದು. ಅನೇಕ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ PK ಕಿರಣ್ ಕುಮಾರ್ ಅವರು, ಪ್ರೊಫೆಸರ್ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, AJ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮನೋರೋಗಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾಕ್ಟರ್ PK ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗೆ ಇಷ್ಟು ಹೊತ್ತು ಇದ್ದು ತಮ್ಮ ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಿಸಿದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು